ನಮಸ್ಕಾರ, ನಾನು ಲಿಖಿತಾ ಸಾಲ್ಯನ್. ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಕಾರ್ಕಳದ ಸಾಣೂರು ಕ್ಯಾಶ್ಯೂ ಬಳಿಯ ನಿವಾಸವೊಂದರ 35 ಅಡಿ ಆಳದ ಹಾಗೂ 20 ಅಡಿ ಅಗಲದ ಬಾವಿಯನ್ನು ಸ್ವಚ್ಛಗೊಳಿಸಲೆಂದು ವ್ಯಕ್ತಿಯೊಬ್ಬರು ಇಳಿದಿದ್ದು ಮೇಲಕ್ಕೆ ಬರಲು ಸಾಧ್ಯವಾಗದೆ ತೊಂದರೆಗೆ ಒಳಗಾದ ಘಟನೆ ನಡೆದಿದೆ. ಇದೇ ವೇಳೆ ಅಗ್ನಿಶಾಮಕ ದಳಕ್ಕೆ ಫೋನಾಯಿಸಿದ ನಂತರ ಕಾರ್ಕಳ ಅಗ್ನಿಶಾಮಕ ಠಾಣೆಯ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ತಕ್ಷಣ ಕಾರ್ಯಾಚರಣೆಯನ್ನು ನಡೆಸಿ ಮೇಲಕ್ಕೆ ಎತ್ತಿ ಪ್ರಾಣ ರಕ್ಷಣೆ ಮಾಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಅಧಿಕಾರಿಯವರಾದ ಆಲ್ಬರ್ಟ್ ಮೋನಿಸ್ ಹಾಗೂ ಸಿಬ್ಬಂದಿಗಳು ಸಾಥ್ ನೀಡಿದರು. ಖಲೀಲ್, ವಿ4 ನ್ಯೂಸ್, ಕಾರ್ಕಳ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕೆಯ ಸಹಯೋಗದಲ್ಲಿ ನಗರದ ಕದ್ರಿ ಪಾರ್ಕ್ನಲ್ಲಿ 3 ದಿನಗಳ ಕಾಲ ನಡೆಯುವ ಮಾವು ಮೇಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಪ್ರತಿ ವರ್ಷ ಕೂಡ ಮಾವು ಮೇಳ ನಡೆಯುತ್ತಿದೆ. ಈ ಬಾರಿ ಕೂಡ ಯಶಸ್ವಿಯಾಗಿ ಮಾವು ಮೇಳ ನಡೆಯುತ್ತಿದೆ. ಅದರಲ್ಲೂ ವಿವಿಧ ತಳಿಯ ಮಾವುಗಳನ್ನು ಕಾಣಬಹುದಾಗಿದೆ. ಮಾರುಕಟ್ಟೆಯ ದರಕ್ಕಿಂತ ಕಡಿಮೆ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂದರು. ಹೆಚ್ಚು ನಿರೀಕ್ಷೆ ಇದೆ ಮತ್ತು ಎಲ್ಲ ಅನೇಕ ಬೇರೆ ಬೇರೆ ವೆರೈಟೀಸು, ಅದು ಅಲ್ಫಾನ್ಸ್ ಅಂತ ಹಿಡಿದು ಬಾದಾಮಿ, ಮಲ್ಲಿಗ ಮತ್ತು ಬೇರೆ ಬೇರೆ ಹೊಸ ಹೈಬ್ರಿಡ್ಗಳು ಮತ್ತು ವಿದೇಶದಲ್ಲಿ ಬೆಳೀತಕ್ಕಂಥ ಮಾವನ್ನು ಕೂಡ ಇಲ್ಲಿ ಬೆಳೆಸಿ ಅದನ್ನು ಕೂಡ ಇಲ್ಲಿ ತೊಗೊಂಬಂದಿದ್ದಾರೆ. ಅದರಿಂದ ಜನರಿಗೆ ಒಳ್ಳೆಯ ಅನುಭವ ಮತ್ತು ಇದರಲ್ಲಿ ಏನಂತ ಹೇಳಿದ್ರೆ ಮಾರುಕಟ್ಟೆ ದರ ಏನಿರ್ತದೆ ಅದಕ್ಕಿಂತ ಕಮ್ಮಿ ಇರ್ತದೆ ಇಲ್ಲಿ. ಯಾಕಂದರೆ ನೇರವಾಗಿ ರೈತರಿಂದನೇ ನಾವು ಖರೀದಿ ಮಾಡ್ತಾ ಇರುವಂಥದ್ದು. ಅದಕ್ಕೆ ಸಾರ್ವಜನಿಕರಿಗೆ ಒಳ್ಳೆಯ ಬೆಲೆಯಲ್ಲಿ ಒಳ್ಳೆಯ ಬೆಳೆ ಸಿಗ್ತದೆ, ಮಾವು ಸಿಗ್ತದೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಗಳೂರಿನ ಜನ ಬಂದು ಈ ಮಾವು ಮೇಳದಲ್ಲಿ ಬಂದು ನೋಡಿದ್ರೆ ಇಲ್ಲೇ ನಾವೇನು ಅವ್ರಿಗೆ ಒತ್ತಾಯ ಮಾಡಬೇಕಾಗಿಲ್ಲ, ಅವರೇ ಖರೀದಿ ಮಾಡಿ ಹೋಗ್ತಾರೆ. ಮತ್ತು ಇನ್ನೊಂದು ಏನಂದರೆ ಇದೆಲ್ಲ ಒಂದು ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂಥ ಮಾವಿನ ಹಣ್ಣುಗಳು, ಅಂದರೆ ಆರ್ಟಿಫಿಷಿಯಲ್ ಆಗಿ ಅದನ್ನು ಹಣ್ಣು ಮಾಡ್ತಾರೆ, ಅದು ಆ ಥರ ಅಲ್ಲ, ಇದು ನ್ಯಾಚುರಲ್ ಆಗಿ ಹಣ್ಣಾಗಿರುವಂಥ. ಅದರಿಂದ ಇದು ಒಳ್ಳೆಯ ಒಂದು ಪದ್ಧತಿ ಇರತಕ್ಕಂಥ ರೈತರನ್ನೇ ಕರೆಸಿರೋದಿಲ್ಲ. ಹೆಚ್ಚಿನ ಅಂಶ ರಾಮನಗರ, ಚನ್ನಪಟ್ಟಣ, ಕೋಲಾರ, ಕನಕಪುರ, ಮಾಗಡಿ ಇಲ್ಲಿಂದನೇ ಹೆಚ್ಚು ಬಂದಿರತಕ್ಕಂಥವ್ರು. ಅದರಿಂದ ಇದು ಸಾವಯವ ಕೃಷಿಗೆ ಒಂದು ನ್ಯಾಚುರಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಕೂಡ ಪ್ರೋತ್ಸಾಹ ಕೊಟ್ಟಂಗೆ ಮತ್ತು ರೈತರಿಗೂ ಕೂಡ ಪ್ರೋತ್ಸಾಹ ಕೊಟ್ಟಂಗೆ. ಯಾಕಂದರೆ ರೈತರು ಮತ್ತು ಬಳಕೆದಾರರು ಇಬ್ಬರು ನೇರವಾಗಿ ಸಂಪರ್ಕ, ಮಧ್ಯವರ್ತಿಗಳು ಯಾರಿಲ್ಲ ಇಲ್ಲಿ. ಈ ವೇಳೆ ವಿಧಾನ ಪರಿಷತ್ನ ಸದಸ್ಯ ಐವನ್ ಡಿಸೋಜಾ, ಮೂಡಾ ಅಧ್ಯಕ್ಷ ಸದಾಶಿವ್ ಉಳ್ಳಾಲ್ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಾವು ಮೇಳದಲ್ಲಿ ವಿವಿಧ ಮಾವು ತಳಿಗಳಾದ ಆಲ್ಫೋನ್ಸ್, ಬಾದಾಮ್, ಮಲ್ಲಿಕಾ, ರಸಪುರಿ, ಮಲಗೋಬಾ, ಸಿಂಧೂರ, ಕಾಳಪಾಡಿ, ತೋತಾಪುರಿ, ಬೆಂಗನ್ಪಲ್ಲಿ, ಶುಗರ್ ಬೇಬಿ ಸೇರಿದಂತೆ ದೇಶ ವಿದೇಶಗಳ ಮಾವುಗಳು 20ಕ್ಕೂ ಅಧಿಕ ಸ್ಟಾಲ್ನ ಮುಖಾಂತರ ಮಾರಾಟ ಮಾಡಲಾಗುತ್ತಿದೆ. ತೋಟಗಾರಿಕೆ ಇಲಾಖೆಯೇ ದರ ನಿಗದಿಪಡಿಸಿದ್ದು ಅದರಂತೆ ಮಾರಾಟ ಮಾಡಲಾಗುತ್ತಿದೆ. ರಾಮನಗರ ಸೇರಿದಂತೆ ನಾನಾ ಭಾಗದ ರೈತರು ಬೆಳೆದ ಮಾವುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡಲಾಗಿದೆ. ಸರ್ ನಮಸ್ಕಾರ, ನನ್ನ ಹೆಸರು ಮಿಥುನ್ ಗೌಡ ಅಂತ. ನಾವು ಬಿಳುಗುಂಬ ಗ್ರಾಮ, ರಾಮನಗರ ಜಿಲ್ಲೆಯವರು. ನಾವು ಇದು 5ನೇ ಸರಿ ನಾವು ಮಂಗಳೂರಲ್ಲಿ ನಡೀತಾ ಇರುವಂಥ ಮಾವು ಮೇಳಕ್ಕೆ ನಾವು ಭಾಗವಹಿಸ್ತಾ ಇರೋದು. ನಾವು ಪ್ರತಿ ವರ್ಷ ಬರ್ತೀವಿ. ನಮ್ಮ ಹತ್ರ 20-23 ವೆರೈಟಿ ನಮ್ಮ ಹತ್ರ ಮಾವಿದೆ. ಆಲ್ಫೋನ್ಸೋ ಇದೆ, ಮಲ್ಲಿಕಾ ಇದೆ, ದಶೇರಿ, ಕೇಸರ್, ಇಮಾಮ್ ಪಸಂದ್. ನಮ್ಮ ಹತ್ರ ವಿದೇಶಿ ತಳಿಗಳಾದಂಥ ಲಿಲ್ಲಿ ಮತ್ತು ಮಾಯಿ ಅಂತಲೂ ಕೂಡ ನಾವು ಮಾಡಿದ್ದೀವಿ. ನಮ್ಮ ಹತ್ರ ನೇರವಾಗಿ ನಾವು ಗ್ರಾಹಕರಿಗೆ ನಾವು ಮಾರಾಟವನ್ನು ಮಾಡ್ತಾಯಿದ್ದೀವಿ. ಬೆಂಗಳೂರಲ್ಲಿ ನಾವು ಪೋಸ್ಟ್ ಆಫೀಸ್ ಮುಖಾಂತರ ನಾವು ಗ್ರಾಹಕರಿಗೆ ಮಾವನನ್ನು ತಲುಪಿಸ್ತಾ ಇದ್ದೀವಿ. ನಾವು ಈ ಸರಿ ಮಂಗಳೂರಲ್ಲಿ ನಡೀತಾ ಇರೋಂಥ ಮೇಳಕ್ಕೆ ನಾವು 10 ವೆರೈಟಿಯ ನಾವು ಮಾವಿನ ಹಣ್ಣನ್ನು ನಾವು ತೊಗೊಬಂದಿದ್ದೀವಿ. ಗ್ರಾಹಕರಲ್ಲಿ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಆಲ್ಫೋನ್ಸೋ ಬೇರೆ ಮಾತಿಲ್ಲ, ಅದು ಕಿಂಗ್ ಆಫ್ ದ ಮ್ಯಾಂಗೋ.
ಬೇರೆ ವೆರೈಟಿ ಕೂಡ ಟೇಸ್ಟ್ ಮಾಡಬೇಕು ಅಂತ ನಮ್ಮ ಒಂದು ಸಜೆಷನ್ ಆಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಯುವಜನ ಮತ್ತು ಕ್ರೀಡಾ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಯನಪೋಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯದ ಸಹಯೋಗದಲ್ಲಿ ಐಕಾನ್ ಯೂತ್ 2025 ಎಂಬ 2 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭವು ದೇರಳಕಟ್ಟೆಯ ಯನಪೋಯ ಪರಿಗಣಿತ ವಿಶ್ವವಿದ್ಯಾಲಯದಲ್ಲಿ ನಡೆಯಿತು. ಐಸಿಇ ಜನರಲ್ ಸಿಆರ್ನ ಆಡಳಿತ ನಿರ್ದೇಶಕರಾದ ಸಾರಾ ಜಯಲ್ ಸಾಲ್ಮಿ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಭವಿಷ್ಯದಲ್ಲಿ ಬದಲಾವಣೆ ಹರಿಕಾರರಾಗಿ ಕಾರ್ಯನಿರ್ವಹಿಸಲು ಯುವಕರನ್ನು ಪ್ರೋತ್ಸಾಹಿಸುವ ಮಹತ್ವದ ಸಮ್ಮೇಳನ ಇದಾಗಿದೆ. ಈ ಸಾಧನೆಗಾಗಿ ಯನಪೋಯ ಪರಿಗಣಿತ ವಿಶ್ವವಿದ್ಯಾಲಯವನ್ನು ಶ್ಲಾಘಿಸಬೇಕು ಎಂದರು. International seminars serve as platforms for cultural exchange and mutual learning, helping young minds develop the global perspective and confidence they need to address challenges like climate change, digital disruption, inequality, and sustainable development. Such platforms align directly with the mission of the Department of Youth Affairs to empower India's youth to be active contributors to national and international development. Over the years, the department has undertaken several pioneering initiatives to create enabling ecosystems for young people. ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಕಾರ್ಯದರ್ಶಿ ನಿತೇಶ್ ಕುಮಾರ್ ಮಿಶ್ರಾ ಅವರು ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಶುಭ ಹಾರೈಸಿದರು. ಉಪಕುಲಪತಿ ಡಾಕ್ಟರ್ ಎಂ ವಿಜಯಕುಮಾರ್ ಅವರು ಮಾತನಾಡಿ, ಭಾರತದ ಭವಿಷ್ಯಕ್ಕೆ ಕೊಡುಗೆ ನೀಡಿ ಗಡಿಗಳನ್ನು ಮೀರಿ ಬೆಳೆಯಬೇಕು ಮತ್ತು ಚರ್ಚೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಪ್ರೋತ್ಸಾಹಿಸಿದರು. ಕುಲಪತಿ ಡಾಕ್ಟರ್ ಯನಪೋಯ ಅಬ್ದುಲ್ಲಾ ಕುಂಜಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಎನ್ಎಸ್ಎಸ್ನ ಪ್ರಾದೇಶಿಕ ನಿರ್ದೇಶಕರಾದ ಕಾರ್ತಿಗೇಯನ್ ಮತ್ತು ರಾಜ್ಯ ಎನ್ಎಸ್ಎಸ್ ಅಧಿಕಾರಿ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ಅವರು ಉಪಸ್ಥಿತರಿದ್ದರು. ಕುಲಸಚಿವರಾದ ಡಾಕ್ಟರ್ ಗಂಗಾಧರ ಸೋಮಯಾಜಿ ಅವರು ಅತಿಥಿಗಳನ್ನು ಸ್ವಾಗತಿಸಿದರು. ಸಮ್ಮೇಳನದ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಅಶ್ವಿನಿ ಡಿ ಶೆಟ್ಟಿ ಅವರು ವಂದಿಸಿದರು. ಶಿಫಾಲಿ ಮತ್ತು ಪ್ರಿಯಾ ಮಿನೇಜಸ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಈ ಸಮ್ಮೇಳನದಲ್ಲಿ ಭಾರತ ಮತ್ತು ಇತರ 5 ದೇಶಗಳ 650ಕ್ಕೂ ಹೆಚ್ಚು ಯುವ ಪ್ರತಿನಿಧಿಗಳು ಭಾಗವಹಿಸಿದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. ಮಂಗಳೂರಿನ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನೂತನ ಅತ್ಯಾಧುನಿಕ ದಂತ ಚಿಕಿತ್ಸಾಲಯ ಹೊರರೋಗಿ ವಿಭಾಗದ ಉದ್ಘಾಟನಾ ಕಾರ್ಯಕ್ರಮವು ನಡೆಯಿತು. ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ನೂತನವಾಗಿ ಆರಂಭಗೊಂಡ ಹೊರರೋಗಿ ದಂತ ಚಿಕಿತ್ಸಾಲಯವನ್ನು ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕೊಯೆಲ್ಲೋ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಹೊಸ ತಂತ್ರಜ್ಞಾನದ ಮೂಲಕ ದಂತ ಚಿಕಿತ್ಸಾಲಯವನ್ನು ಆರಂಭಿಸಲಾಗಿದೆ. ನುರಿತ ತಜ್ಞರು ಹಾಗೂ ವೈದ್ಯರ ತಂಡ ಇಲ್ಲಿ ಕಾರ್ಯನಿರ್ವಹಿಸಲಿದೆ ಎಂದರು. We'll realize only when everything goes well. We may not realize. The moment we feel sick or something lacking, then we realize that I need something. But when we get so many good things, we don't realize that God is so gracious, providential Father, giving us so many opportunities, so many blessings, countless blessings. So I raise my heart in gratitude to Almighty God for enabling us to have this structure and also the new departments in this building. The lift is ready, the facilities here, and also for dermatology and audiology, then the medical store and canteen, and so many departments are housed in this building. ಈ ವೇಳೆ ಫಾದರ್ ಮುಲ್ಲರ್ನ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಡಾಕ್ಟರ್ ಕೆಲ್ವಿನ್ ಪೀಟರ್ ಪೈಸ್ ಅವರು ಸ್ವಾಗತಿಸಿದರು.
ದಂತವೈದ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ನಂದಿತಾ ಹೆಗ್ಡೆ ವಂದಿಸಿದರು. ಉದ್ಘಾಟನಾ ಸಮಾರಂಭದಲ್ಲಿ ಫಾದರ್ ಮುಲ್ಲರ್ ಆಸ್ಪತ್ರೆ ಮತ್ತು ಕಾಲೇಜಿನ ರೆವರೆಂಡ್ ಫಾದರ್ ಅಜಿತ್ ಬಿ ಮಿನೇಜಸ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ಫಾದರ್ ಜಾರ್ಜ್ ಜೀವನ್ ಸಿಕ್ವೆರಾ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿ ಫಾದರ್ ನೀಲೇಶ್ ಕ್ರಾಸ್ತಾ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಆಂಟನಿ ಸಿಲ್ವನ್ ಡಿಸೋಜಾ, ವೈಸ್ ಡೀನ್ ಡಾಕ್ಟರ್ ವೆಂಕಟೇಶ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ವೈದ್ಯಕೀಯ ಸೂಪರಿಂಟೆಂಡೆಂಟ್ ಡಾಕ್ಟರ್ ಉದಯ್ ಕುಮಾರ್, ಹೆಚ್ಚುವರಿ ವೈದ್ಯಕೀಯ ಸೂಪರಿಂಟೆಂಡೆಂಟ್ ಡಾಕ್ಟರ್ ಕಿಶನ್ ಶೆಟ್ಟಿ, ಉಪ ವೈದ್ಯಕೀಯ ಸೂಪರಿಂಟೆಂಡೆಂಟ್ ಡಾಕ್ಟರ್ ಕಿಶನ್ ಶೆಟ್ಟಿ ಮತ್ತು ಪ್ರಾಂಶುಪಾಲರು, ವಿಭಾಗಗಳ ಮುಖ್ಯಸ್ಥರು ಹಾಗೂ ಅಧ್ಯಾಪಕರುಗಳು ಉಪಸ್ಥಿತರಿದ್ದರು. ಈ ಅತ್ಯಾಧುನಿಕ ದಂತ ಚಿಕಿತ್ಸಾಲಯವು 6 ಅತ್ಯಾಧುನಿಕ ದಂತ ಚಿಕಿತ್ಸಾ ಕೇಂದ್ರ, ಒಪಿಜಿ ಘಟಕ, ರೇಡಿಯೋ ವಿಜಿಯೋಗ್ರಫಿ ಸೇರಿದಂತೆ ವಿವಿಧ ತಂತ್ರಜ್ಞಾನದ ಮೂಲಕ ಚಿಕಿತ್ಸೆ ದೊರಕಲಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ನಾನು ಯಾವತ್ತೂ ದೇಶದ ಪ್ರಧಾನಿಯನ್ನು ಅವಹೇಳನ ಮಾಡಿಲ್ಲ. ನಾನು ಪಾಕಿಸ್ತಾನದ ಪ್ರಧಾನಿಯ ವಿರುದ್ಧ ಹಾಕಿದ್ದ ಪೋಸ್ಟ್ ಅನ್ನು ಬಿಜೆಪಿಯವರು ತಿರುಚಿ ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ಪೋಸ್ಟ್ ಹಾಕಿರುವುದಾಗಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಎಂದು ಪುತ್ತೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಅಮಳ ರಾಮಚಂದ್ರ ಸ್ಪಷ್ಟಪಡಿಸಿದ್ದಾರೆ. ಅವರು ಪುತ್ತೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಪಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಉಗ್ರರನ್ನು ಬಳಸಿ ಧರ್ಮ ಕೇಳಿ ಪ್ರವಾಸಿಗರನ್ನು ಕೊಂದಿದ್ದಾರೆ. ಇದೇ ವಿಚಾರವನ್ನಿಟ್ಟು ಪಾಕ್ ಪ್ರಧಾನಿಯನ್ನು ಉದ್ದೇಶಿಸಿ ಕಾರ್ಕೋಟಕ ವಿಷ ಎಂದು ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದೇನೆ. ಈ ಪೋಸ್ಟ್ನಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ನಾನು ಯಾವುದೇ ಬರಹ ಬರೆದಿಲ್ಲ. ಆದರೆ ಬಿಜೆಪಿಯವರು ಇದನ್ನು ಪ್ರಧಾನಿ ಮೋದಿಯವರ ವಿರುದ್ಧ ಮಾಡಿರುವ ಪೋಸ್ಟ್ ಎಂದು ಪೊಲೀಸರಿಗೆ ದೂರು ನೀಡಿದ್ದಾರೆ. ಬಿಜೆಪಿಯವರ ಮನಸ್ಸಿನಲ್ಲಿ ಪ್ರಧಾನಿಯನ್ನು ಅವಹೇಳನ ಮಾಡುವ ಉದ್ದೇಶವಿದ್ದು ಪಾಕ್ ಪ್ರಧಾನಿ ವಿರುದ್ಧ ಮಾಡಿದ ಪೋಸ್ಟ್ ಅನ್ನು ನರೇಂದ್ರ ಮೋದಿ ವಿರುದ್ಧ ಎಂದು ಬಿಂಬಿಸಿದ್ದಾರೆ. ಪೋಸ್ಟ್ ಮಾಡಿರುವುದು ನನ್ನ ವೈಯಕ್ತಿಕ ಪೇಜ್ನಲ್ಲಾಗಿದ್ದು ಇದಕ್ಕೂ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೂ ಯಾವುದೇ ಸಂಬಂಧವಿಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯವಾಗಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಆಮೇಲೆ ಇವರು ಬಂದ್ಗೆ ಕರೆ ಕೊಡ್ತಾರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂದ್ಗೆ. ಅಲ್ಲಿ ಇವರ ಉದ್ದೇಶ ಏನು? ಇವರಿಗೆ ಈ ಸಂದರ್ಭದಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ಳಬೇಕು, ತಾವಿಲ್ಲಿ ಲೀಡರ್ ಅಂತ ಎಸ್ಟಾಬ್ಲಿಷ್ ಆಗಬೇಕು. ಯಾರು ಇದರ ನೇತೃತ್ವ ಕೊಟ್ಟವರು? ಇದರ ನೇತೃತ್ವ ಕೊಟ್ಟವರು ಇದೇ ಮಾಜಿ ಶಾಸಕರು. ಆದರೆ ಅವರು ಮಾತಾಡಲಿಲ್ಲ, ಬುದ್ಧಿವಂತ ಅವರು ಹಿಂದೆ ನಿಂತುಕೊಂಡು ಎದುರಿಗೆ ಕೆಲವು ಯುವಕರನ್ನು ಚೂ ಬಿಟ್ಟು ಮಾತಾಡ್ತಿದ್ದಾರೆ. ನಾಚಿಕೆ ಆಗುವುದಿಲ್ಲ ಅವರಿಗೆ? ಇದು ಎಂಥ ದೇಶ ಪ್ರೇಮ ಇವರದ್ದು? ಅದು ಬಿಡಿ. ಯುದ್ಧದ ಸಮಯದಲ್ಲಿ ಒಗ್ಗಟ್ಟುಗೊಳಿಸಲಿಕ್ಕೆ ಸಾಧ್ಯವಾಗದೆ ಎಲ್ಲವನ್ನು ಒಡೆಯಲಿಕ್ಕೆ ಹೊರಟಂತ ಇವರೇ ನಿಜವಾದಂತಹ ದೇಶದ್ರೋಹಿಗಳು. ನನ್ನ ಬಾಯಿಯನ್ನು ಮುಚ್ಚಿಸಲಿಕ್ಕೆ ಇವರ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇವರು ಏನು ಮಾಡಿದರೂ ಕೂಡ ನಾನು ಸತ್ಯದ ಪರ ಧ್ವನಿ ಎತ್ತುವುದನ್ನು ಇನ್ನು ಮುಂದೆಯೂ ಮುಂದುವರಿಸ್ತೇನೆ. ಇವರು ಕೇಸ್ ಕೊಡಲಿ, ಜೈಲಿಗೆ ಹಾಕಲಿ, ಏನು ಬೇಕಾದರೂ ಮಾಡಲಿ, ಇವರಿಗೆ ಹೆದರುವ ಪ್ರಶ್ನೆಯೇ ಇಲ್ಲ. ನೋಡಿ, ಅವರು ಹೇಳಿದರು ಭಾರತ ಯುದ್ಧದ ಸಮಯದಲ್ಲಿ ಇರುವಾಗ ಇವರು ಈ ಪೋಸ್ಟನ್ನು ಹಾಕಿದರು ಅಂತ. ಅವ್ರಿಗೆ ಯಾರು ಹೇಳಿದ್ದು? ಅವ್ರು ಎಲ್ಲಿದ್ದಾರೆ? ಅವರಿಗೆ ಜನರಲ್ ನಾಲೆಜ್ ಇಲ್ಲ ಅಂತ ಅನಿಸ್ತದೆ. ನಾನು ಪೋಸ್ಟ್ ಹಾಕುವಾಗ ಭಾರತ ಯುದ್ಧ ವಿರಾಮವನ್ನು ಟ್ರಂಪ್ ಸಾಹೇಬರು ಘೋಷಣೆ ಮಾಡಿದ ನಂತರ ಘೋಷಣೆ ಮಾಡಿ 3 ದಿವಸ ಕಳೆದಿದೆ. ಯುದ್ಧ ವಿರಾಮ ಅಂದರೆ ಮತ್ತೆ ನಾವು ವಿಶ್ಲೇಷಣೆ ಮಾಡಬೇಕಾಗ್ತದೆ. ನಾನು ಹಾಕಿದ ಪೋಸ್ಟಿಗೂ ಅದಕ್ಕೂ ಸಂಬಂಧ ಇಲ್ಲದೆ ಹೋದ್ರು. ನೋಡಿ, ಈ ಯುದ್ಧ ಘೋಷಣೆ ಆಗಬೇಕಾದಂಥ ಸಂದರ್ಭ ಒಂದು ಬಂದಿತ್ತು. ಪಹಲ್ಗಾಮಿನಲ್ಲಿ ಹತ್ಯೆ ಆಯಿತು. ಹತ್ಯೆ ಆಗುವಾಗ ನಮಗೆಲ್ಲ ಆಕ್ರೋಶ ಆಗಿದೆ. 2 ಕಾರಣಕ್ಕೆ ಆಕ್ರೋಶ ಆಗಿದೆ. ಒಂದು, ಪಾಕಿಸ್ತಾನಿಯರ ಮೇಲೆ ಆಕ್ರೋಶ ಆಗಿದೆ. ಇನ್ನೊಂದು, ಗುಪ್ತಚರ ಮಾಹಿತಿಗಳು ಇದ್ರೂ ಕೂಡ ಭದ್ರತಾ ವೈಫಲ್ಯ ಇಲ್ಲಿ ನಡೆಯುತ್ತಲ್ಲ, ಇದರ ಬಗ್ಗೆ ನಮಗೆ ಆಕ್ರೋಶ ಆಗಿದೆ. ನಾವು ಮಾತಾಡಲಿಲ್ಲ. ನಾನಂತೂ ಮಾತಾಡಲಿಲ್ಲ. ನಾನು ಯಾಕೆ ಮಾತಾಡಲಿಲ್ಲ? ಸಂದಿಗ್ಧ ಸಮಯ. ಈಗ ನಾವು ಅದೆಲ್ಲ ಮಾಡಬಾರ್ದು. ಈಗ ಸರ್ಕಾರವನ್ನು ಬೆಂಬಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವೇನು ಮಾತಾಡಲಿಲ್ಲ. ನೋಡಿ, ನನ್ನ ಫೇಸ್ಬುಕ್ ಪೋಸ್ಟ್ ಒಂದಾದರೂ ಪೋಸ್ಟ್ ಹಾಕಿದ್ದೇನೆ ಅಂತ. ಆದರೆ ಯುದ್ಧ ಮುಗಿದ ನಂತರ ನಮಗೆ ಸ್ವಾತಂತ್ರ್ಯ ಇದೆಯಲ್ಲ, ನಮಗೆ ಅಭಿವ್ಯಕ್ತಿ ಇದೆಯಲ್ಲ, ನಾವು ಹಾಕಬಹುದಲ್ಲ ಏನು ಬೇಕು ನಮ್ಮ ವಿವೇಚನೆಯಂತೆ. ನೋಡಿ, ಆದರೆ ಇವರೇನು ಮಾಡಿದರು? ಇವರು ಮಾಡಿದ್ದೇನು? ದೇಶ ಯುದ್ಧದ ಸಂದರ್ಭದಲ್ಲಿ
ನೋಡಿ, ಒಂದು ದೇಶದ ಮೇಲೆ ಒಂದು ಯುದ್ಧ ಹೇರಲ್ಪಟ್ಟಾಗ ಅಥವಾ ಒಂದು ದೇಶ ಯುದ್ಧವನ್ನು ಮಾಡುವಂತಹ ಅನಿವಾರ್ಯ ಸ್ಥಿತಿ ಬಂದಾಗ ಇಡೀ ದೇಶ ಒಗ್ಗಟ್ಟನ್ನು ಕಾಯ್ದುಕೊಳ್ಳಬೇಕಾಗ್ತದೆ. ಅದು ಯಾವ ಜಾತಿ ಇರಲಿ, ಯಾವ ಧರ್ಮ. ಹರಿಯ ಭಕ್ತರಿಗೆ ಹರಿ, ಹರನ ಭಕ್ತರಿಗೆ ಹರ, ನರನೇನು ಭಾವಿಪರು ಅದರಂತೆ ತೋರುವನು. ನಾವು ದೇವರನ್ನು ಹೇಗೆ ನೋಡ್ತೇವೋ ಹಾಗೆ ಕಾಣ್ತೇವೆ. ನೀವು ಹರಿ ಅಂತ ನೋಡಿದರೆ ಹರಿಯಾಗಿ ಕಾಣ್ತದೆ, ಹರನಂತೆ ನೋಡಿದರೆ ಹರನಂತೆ ಕಾಣ್ತದೆ, ಯೇಸು ಅಂತ ನೋಡಿದರೆ ಯೇಸುವಿನ ಹಾಗೆ ದೇವರು ಕಾಣ್ತಾರೆ, ಅಲ್ಲಾಹು ಅಂತ ನೋಡಿದರೆ ಅಲ್ಲಾಹುವಿನಾಗಿ ದೇವರು ಕಾಣ್ತಾರೆ. ನಮಗೆ ಗೊತ್ತಲ್ಲ, ಆನೆಯನ್ನು ಮುಟ್ಟಿ ಅದು ಹಾವಿನಾಗಿದೆ, ಕಂಬದಾಗಿದೆ ಅಂತ ಕುರುಡರು ಹೇಳಿದ ಕತೆ. ಹಾಗೆ ಯಾರು ಹೇಗೆ ನೋಡ್ತಾನೋ ಹಾಗೆ ಅವರಿಗೆ ಅದು ಕಾಣ್ತದೆ. ನಮ್ಮ ಪುತ್ತೂರಿನ ಮಾಜಿ ಶಾಸಕರಿಗೆ ಮತ್ತು ಅವರ ಪಟಲಾಮಿಗೆ ಇದು ಅವರ ಭಾವಕ್ಕೆ ಸರಿಯಾಗಿ ಕಂಡಿದೆ. ಅವರು ಅದನ್ನು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ನಾನು ಅವಹೇಳನ ಮಾಡಿದ್ದು ಅಂತ ಅವರಿಗೆ ಕಂಡಿದೆ. ಅವರಿಗೆ ಯಾಕೆ ಹಾಗೆ ಕಂಡಿತು ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಅವರ ಮನಸ್ಸಿನಲ್ಲಿ ಅದು ಹಾಗೆ ಇದ್ದಿರಬೇಕು. ಅದು ಬಿಡುವ, ಅವರು ಒಂದು ದೂರು ನನ್ನ ಮೇಲೆ ಕೊಟ್ಟಿದ್ದಾರೆ, ನಾನು ಅವರ ಮೇಲೆ ಪ್ರತಿ ದೂರು ಕೊಟ್ಟಿದ್ದೇವೆ. ನೀವು ನಮ್ಮ ಪ್ರಧಾನಮಂತ್ರಿಯನ್ನು ಅವಹೇಳನ ಮಾಡಲಿಕ್ಕೋಸ್ಕರವೇ ನನ್ನ ಪೋಸ್ಟನ್ನು ತಿರುಚಿದ್ದೀರಿ ಅಂತ ನಾನು ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ನೋಡುವ ಏನಾಗ್ತದೆ ನೋಡುವ. ಆದರೆ ಇಲ್ಲಿ ಇನ್ನೊಂದು ವಿಷಯ, ನಾನು ಇಲ್ಲಿ ದೂರು ಕೊಟ್ಟು ಮನೆಗೆ ಹೋದ ಮೇಲೆ ನಾನೊಂದು ವಿಡಿಯೋ ನೋಡಿದೆ. ಅದರಲ್ಲಿ ಒಂದು ಬೈಟ್ ಇತ್ತು. ನಮ್ಮ ಮಾಜಿ ಶಾಸಕರೊಂದು ಬೈಟ್ ಕೊಟ್ಟಿದ್ದಾರೆ. ಅವರು ಅಲ್ಲಿ ನನ್ನ ಮೇಲೆ ಆರೋಪಗಳ ಸುರಿಮಳೆಯನ್ನು ಮಾಡಿದ್ದಾರೆ. ಅವರನ್ನು ದೇಶದ್ರೋಹಿ ಅಂತ ಕರೆದಿದ್ದಾರೆ. ಅವರು ನನ್ನನ್ನು ದೇಶದ್ರೋಹದ ಆಪಾದನೆ ಮೇಲೆ ನನ್ನನ್ನು ಬಂಧಿಸಿ ಜೈಲಿಗೆ ಹಾಕಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಬೇರೆ ಹೇಳಿದ್ದಾರೆ, ಪುಡ ಅಲ್ಲ ಅದು, ಅದನ್ನು ಪುಡ ಅಂತ ಹೇಳಿದ್ರೆ ನಾನು ಒಪ್ಪಿಕೊಳ್ಳುವುದಿಲ್ಲ. ಅದು ಪುತ್ತೂರು ನಗರ ಯೋಜನಾ ಪ್ರಾಧಿಕಾರ, ಅದರ ಅಧ್ಯಕ್ಷನಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಹೀಗೆಲ್ಲ ಪೋಸ್ಟ್ ಹಾಕಬಹುದಾ? ಅಥವಾ ಏನು ಕಾಂಗ್ರೆಸ್ಸಿನ ವಕ್ತಾರ, ಅವನನ್ನು ಅಲ್ಲಿಂದ ತೆಗಿಬೇಕು, ಅವನನ್ನು ಕಾಂಗ್ರೆಸ್ಸಿನಿಂದಲೇ ಉಚ್ಚಾಟನೆ ಮಾಡಬೇಕು ಅಂತೆಲ್ಲ ಮಾತಾಡಿದ್ದಾರೆ. ಅದೇ ಹಾಗಿದ್ರೆ ಅವರಿಗೆ ಈ ದೇಶದ್ರೋಹಿ ಅಂತ ನನ್ನನ್ನು ಕರೆದ್ರು. ಒಂದೊಂದೇ ಯೋಚನೆ ಮಾಡುವ, ನನ್ನನ್ನು ಅವರು ದೇಶದ್ರೋಹಿ ಅಂತ ಕರೆದ್ರು. ಇವರಿಗೆ ದೇಶದ್ರೋಹ ಅಂದರೆ ಏನು, ದೇಶ ಪ್ರೇಮ ಅಂತ ಹೇಳಿದರೆ ಏನು ಅಂತ ಇವರಿಗೆ ಗೊತ್ತಿಲ್ಲ. ಇವರಿಗೆ ಇವರ ಸರ್ಕಾರವನ್ನು, ಇವರ ಏನು ನಾಯಕರನ್ನು ಟೀಕೆ ಮಾಡಿದರೆ ಅದನ್ನೆಲ್ಲ ಅವರು ದೇಶದ್ರೋಹಿ ಅಂತಲೇ ಕರೆಯೋದವರು. ಅವತ್ತು ನೋಟು ಬ್ಯಾನಿಗೆ ನಾವು ಪ್ರತಿಭಟನೆ ಮಾಡುವಾಗ ಆಗೊಮ್ಮೆ ದೇಶದ್ರೋಹಿಗಳಂತ ಕರೆದ್ರು. ಎಲ್ಲದಕ್ಕೂ ದೇಶದ್ರೋಹಿ. ಯಾಕೆ ಇವು ಮಾತಾಡಬಾರ್ದು? ದೇಶದ್ರೋಹಿ ಅಂದರೆ ನಮಗೂ ಎಲ್ಲ, ಯಾರಿಗಾದರೂ ಭಾರತದ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡ ಯಾವ ನಾಗರಿಕನಿಗಾದರೂ ಮುಜುಗರ ಆಗ್ತದೆ, ಕಷ್ಟ ಆಗ್ತದೆ ಎದುರಿಸಲಿಕ್ಕೆ. ಹಾಗೆ ಒಂದು ಬಾಣ ದೇಶದ್ರೋಹಿ ಅಂತ ಮಾಡಿದರು. ಕೆಲವರು ಮಾತಾಡಿದರು, ಅವರೇ, ನಾವೇ. ಏನು ಹಾಗೆ ಹೇಳಿದರೆ ಅದರ ಅರ್ಥ ಏನು? ದೇಶ ಒಗ್ಗಟ್ಟಾಗಿರಬೇಕಾದ ಸಂದರ್ಭದಲ್ಲಿ ದೇಶವನ್ನು ಒಡೆಯುವ ಕೆಲಸವನ್ನು ಮಾಡುವುದು ಎಷ್ಟು ಸರಿ? ಇನ್ನೊಬ್ಬರು ಹೇಳ್ತಾರೆ, ಅವರ ಕೈ ಕಡೀರಿ ಅಂದ್ರೆ ಏನು? ಒಂದು ಧರ್ಮದವರು ಇನ್ನೊಂದು ಧರ್ಮದವರನ್ನ ಕೈ ಕಡಿಲಿಕ್ಕೆ, ಕಾಲು ಕಡಿಲಿಕ್ಕೆ, ಅವರನ್ನ ನೀವು ಬೇರೆ ನಾವು ಬೇರೆ ಅಂತ ಯುದ್ಧ ಆಗುವ ಸಂದರ್ಭದಲ್ಲಿ ಹೇಳ್ತಾರೆ ಅಂತಾದ್ರೆ ಇವರ ದೇಶ ಪ್ರೇಮ ಏನಿದು? ಇದು ನಿಜವಾದ ದೇಶದ್ರೋಹ ಅಂದ್ರೆ ಇದು. ದೇಶ ಒಗ್ಗಟ್ಟಲ್ಲಿ ಇರಬೇಕಾದ ಸಂದರ್ಭದಲ್ಲಿ, ಶತ್ರು ಮುಗಿಬಿದ್ದಂತಹ ಸಂದರ್ಭದಲ್ಲಿ, ಶತ್ರುವಿನ ಮೇಲೆ ಆಕ್ರಮಣಕ್ಕೆ ಸಿದ್ಧ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ದೇಶದ ಒಳಗೆ ಅಂತರ್ಯುದ್ಧವನ್ನು ಪ್ರೇರೇಪಿಸುವಂತಹ, ದೇಶದ ಜನರ ಮಧ್ಯೆ ಒಡಕನ್ನುಂಟು ಮಾಡುವಂತಹ ಇವರ ಎಲ್ಲ ಪ್ರಯತ್ನ ಇದು 100ಕ್ಕೆ 100 ಇದು ದೇಶದ್ರೋಹ. ಅದು ಬಿಡಿ, ಈ ಕಡೀರಿ ಅಂತ ಹೇಳ್ತಾರಲ್ಲ, ಇವರ ಮಾತುಗಳು ಎಷ್ಟು ನಾಟಕೀಯವಾದದ್ದು ಅಂತ ನೀವು ಅರ್ಥ ಮಾಡಿಕೊಳ್ಬೇಕು. ಇಡೀ ಪುತ್ತೂರು ಅರ್ಥ ಮಾಡಿಕೊಳ್ಬೇಕು. ನೋಡಿ, ಈಗ ಮೊನ್ನೆ ಬಂತು, ಅವರ ಸಮಾಜಕ್ಕೆ ಅವರು ನೀವು ಜಿಹಾದಿಗಳನ್ನು ಕಡಿಯಿರಿ ಅಂತ ಹೇಳಿದರು, ಕೈ ಕಡಿಯಿರಿ ಅಂತ. ಇನ್ನೊಬ್ಬರನ್ನು ಕೈ ಕಡಿಲಿಕ್ಕೆ ಹೇಳುವ ಮೊದಲು ಇವರು ಯಾರ್ದಾದ್ರೂ ಕೈ ಕಡ್ದದ್ದು ಉಂಟ ಇದಕ್ಕಿಂತ ಮೊದಲು? ಅಥವಾ ಇನ್ನು ಮುಂದೆ ತಾನು ಯಾರ್ದಾದ್ರೂ ಕೈಯ ಕಾಲ ಕಡಿದು ಯುದ್ಧ ಮಾಡುವ ಅಭಿಲಾಷೆ ಇವರಿಗಿದೆಯಾ? ಈಗ ತನಗೆ ಏನನ್ನು ಮಾಡಲಿಕ್ಕೆ ಕೂಡುವುದಿಲ್ಲ, ಅದನ್ನು ಇತರರಿಗೆ ಇವರು ಮಾಡಲಿಕ್ಕೆ ಹೇಳುವುದು ಹೇಗೆ? ಇವರ ಭಾಷಣವನ್ನು ಯಾರೋ ಇನ್ನೊಬ್ಬ ಕೇಳಿಕೊಂಡು ಬಿಸಿಲಾಗ್ತದ ಯುವಕರು ಉದ್ರಿಕ್ತರಾಗಿ ಯಾರದ್ದು ಕೈಕಾಲು ಕಳೆದ ಜನ ಯಾರು? ಏನು ತನಗೆ ಮಾಡಲಿಕ್ಕೆ ಆಗದ ಕೆಲಸ, ತಾನು ಹೇಸುವ ಕೆಲಸವನ್ನು ಇನ್ನೊಬ್ಬರ ಹತ್ರ ಮಾಡಲಿಕ್ಕೆ ಹೇಳುವ ಯಾವ ಅಧಿಕಾರ ಇದೆ? ಇದು ಜನದ್ರೋಹ ಅಲ್ವಾ? ಇದು ದೇಶದ್ರೋಹ ಅಲ್ವಾ?
ಇದು ತಮ್ಮ ಸಮಾಜಕ್ಕೆ, ತಮ್ಮ ಧರ್ಮಕ್ಕೆ ಮಾಡುವ ದ್ರೋಹ ಅಲ್ವಾ ಇದು? ಅನೀಶ್ ವಿ4 ನ್ಯೂಸ್ ಪುತ್ತೂರು. ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಉದ್ಯಮಿ ಪ್ರಕಾಶ್ ಕುಂಪಲ ಅವರ ನೇತೃತ್ವದಲ್ಲಿ ಉಳ್ಳಾಲ ದರ್ಗಾ ಉರೂಸ್ಗೆ ಹೊರೆಕಾಣಿಕೆ ಸಮರ್ಪಣೆ ನಡೆಯಿತು. ಅವರು ಉರೂಸ್ ಕಾರ್ಯಕ್ರಮಕ್ಕೆ ಅಗತ್ಯವಿರುವ ಕುರಿ ಮತ್ತು 2 ಟನ್ ಬಾಸುಮತಿ ಅಕ್ಕಿಯನ್ನು ಹೊರೆಕಾಣಿಕೆಯಾಗಿ ಸಮರ್ಪಿಸಿದ್ರು. ಹೊರೆಕಾಣಿಕೆ ಸ್ವೀಕರಿಸಿದ ದರ್ಗಾ ಅಧ್ಯಕ್ಷ ಹನೀಫ್ ಹಾಜಿ ಅವರು ಶ್ಲಾಘನೆ ವ್ಯಕ್ತಪಡಿಸಿದರು. ಈ ಸಂದರ್ಭ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಳಿಯಾರ್, ಮನ್ಸೂರ್ ಮಂಚಿಲಾ, ದಿನೇಶ್ ರೈ, ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್, ಕಾಂಗ್ರೆಸ್ ಮುಖಂಡರಾದ ಉಸ್ಮಾನ್ ಕಲ್ಲಾಪು, ಬಾಜಿಲ್ ಡಿಸೋಜಾ, ರಿಯಾದ್ ಮುಕಚೇರಿ, ರಾಜಾ ಬಂಡಸಾಲೆ, ರವಿ ಕಾಪಿಕಾಡ್, ಪುರುಷೋತ್ತಮ ಪಿಲಾರ್, ದಾಮೋದರ ಕೋಟೆಕಾರ್, ಪ್ರೇಮ್ನಾಥ್ ಕೊಲ್ಯ, ರಿಚರ್ಡ್ ವೇಗಸ್, ತಿಮ್ಮಪ್ಪ ಪೂಜಾರಿ, ವಿನೋದ್ ಒಂಬತ್ತುಕೆರೆ, ಸೈಫುಲ್ಲಾ ಸೋಮೇಶ್ವರ, ಅಮೀರ್ ಕೋಡಿ, ಇಸ್ಮಾಯಿಲ್ ಕಾಂಟಂಗರಗುಡ್ಡೆ, ಬಶೀರ್ ಕೋಳಂಗರೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಕಾಶ್ ಕುಂಪಲ್ರವರು ಹಾಗೂ ಅವರ ಸಂಗಡಿಗರು ಒಟ್ಟು ಸೇರಿ ಮದನಿ ತಂಗಲ್ ದರ್ಬಾರ್ಗೆ ಉರೂಸಿನ ಕಾರ್ಯಕ್ರಮಕ್ಕೆ ಹೊರಕಾಣಿಕೆಯನ್ನು ತಂದು ಕೊಟ್ಟಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹೊರಕಾಣಿಕೆಯನ್ನು ತಂದುಕೊಟ್ಟ ಗೌರವಾನ್ವಿತ ಪ್ರಕಾಶ್ ಕುಂಪಲರವರನ್ನು ನಾನು ದರ್ಗದ ಸಮಿತಿಯಿಂದ ಹಾಗೂ ಗುರು ಸಮಿತಿಯಿಂದ ಅವರನ್ನು ಅಭಿನಂದಿಸುತ್ತಾ ಎಲ್ಲರಿಗೂ ಮುಸ್ಲಿಂ ಬಾಂಧವರಿಗೂ ವಂದನೆಗಳನ್ನು ಹೇಳ್ಕೊಂಡು, ಹಾಗೆ ನಮ್ಮದಲ್ಲಿ ಇರೋದು ಒಂದೇ ಜಾತಿ ಒಂದೇ ಧರ್ಮ ಅಂತ ಹೇಳ್ಬಿಟ್ಟು ಸೌಹಾರ್ದವಾಗಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ಗೆಲ್ಲ ಒಗ್ಗಟ್ಟಾಗಿ ಒಂದು ಹೊರಕಾಣಿಕೆ ಕೊಡಬೇಕು ಅಂತ ಹೇಳಿಬಿಟ್ಟು ನಾವು ಬ್ಲಾಕಿಂದ ಎಲ್ಲ ಹತ್ರ ಚರ್ಚೆ ಮಾಡಿ ಮದನಿ ಕಾರ್ಯಕ್ರಮಕ್ಕೆ ಉರುಸು ಕಾರ್ಯಕ್ರಮಕ್ಕೆ ಒಂದು ಹೊರಕಾಣಿಕೆ ಕೊಟ್ಟು ನಮ್ಮಿಂದ ಏನಾಗಬೇಕು, ನಾವು ಇದ್ದೇವೆ ನಿಮ್ಮೊಟ್ಟಿಗೆ, ನೀವು ಎಲ್ಲ ನಾವು ಒಂದೇ ಅಂತ ಹೇಳ್ಬಿಟ್ಟು ಮುಸ್ಲಿಂ ಬಾಂಧವರೊಟ್ಟಿಗೆ ನಾವು ಹಿಂದೂಗಳಿದ್ದೇವೆ ಅಂತ ಹೇಳ್ಬಿಟ್ಟು ಇದೇ ಮಾದರಿಯನ್ನು ನಾವು ಉಳ್ಳಾಲ ಬ್ಲಾಕಿಂದ ತೋರಿಸ್ತಿದ್ದೇವೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಉಳ್ಳಾಲ. ಹೊಸಬೆಟ್ಟು ಶ್ರೀ ವೀರ ಹನುಮಾನ್ ಮಂದಿರದಲ್ಲಿ ವಾರ್ಷಿಕ ಪೂಜಾ ಮಹೋತ್ಸವವು ದೈವಜ್ಞರಾದ ಕೆಸಿ ನಾಗೇಂದ್ರ ಭಾರದ್ವಾಜ್ ಕಟ್ಲ ಸುರತ್ಕಲ್ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ನಮ್ಮನ್ನು ಜಗತ್ತಿಗೆ ಅಮ್ಮ ಕೊರಿಯಾಗನ್ನ ಅಂಕಲ ದೇವರ ನಮನೌಲಯ ಆತ್ಮನ ಬೀದು ನೆಕ್ಲು ಧರ್ಮ ಕಾರ್ಯವಂತರೆ ಧರ್ಮ ಕಾರ್ಯವಂತರಿಗೆ ನಮಕೊಂದು ಜಾಗ ಒಂದು ಕ್ಷೇತ್ರ ಅನ್ಬೋದು ಅಂಚಾದಿ ಕರಾವಳಿದ ಈ ಸಮುದ್ರದ ಬದಿತ್ತು ಪ್ರಾಣದೇವರು ರಾಮದೇವರನ್ನ ದೂತೆಯಾದ ಆಜಾನುಬಾಹು ಶರೀರನ ಪಸಂದು ದಂಡನ ಕೈಟ್ ತುಮಂದು ನಮ್ಮನ್ನು ಮಂತ ರಕ್ಷಣೆ ಮಲ್ಪರಿಗೆ ಮೂಲು ನಮ್ಮ ಹಿರಿಯಾಕಲು ಅರೆಗೆ ಮನಸಿ ಸಾನ್ನಿಧ್ಯ ನಿರ್ಮಾಣ ಮಲ್ಪದು ಕೊಡ್ತೇವೆ. ದೇವರಿಗೆ ಸಾನ್ನಿಧ್ಯ ಕೊಡೋದ್ರಿಂದ ದೇವರಿಗೆ ಅವಶ್ಯಕತೆ ಇದ್ದು ದೇವರ ಜಗತ್ವರಮೇ ಪುನಃ ಪ್ರಾಣದೇವರ ಬಂಡ ಚರಾಚರ ಜೀವಿಲೇಡ್ದು ಪತಿನ ಮನುಷ್ಯ ಮುಖ ಮುಟ್ಟಲ ಅಥವಾ ಪ್ರಾಣವಾಯು ಮುಟ್ಟಲ ಅರ್ಣನೇ ಅಧಿಕಾರ ಇಪ್ಪುನು ಅವರಿಗೆ ಸಾನ್ನಿಧ್ಯ ಬೋರ್ಡು ಬಂದಿತ್ತು. ನಮ್ಮ ಮನುಷ್ಯರು ಆ ಮನುಷ್ಯರ ಇನ್ನಗಳಿಗೆ ಈ ಸಾನ್ನಿಧ್ಯ ಬೋರ್ಡು ದೇವರನ್ನು ಕೇಂದ್ರ ಭಗವಂತನು ನಿತ್ಯ ತೂಯರೆಗಾಯ್ದಿನ ಅಂಡ್ಲ ತಿಂಗಳದ ವರನ ವಾರಡು ವರನ ಭಗವಂತನ ಸೂದು ಆ ಮೂಲಕವಾದ ನಮ್ಮನ ಕಷ್ಟ ನಾರಡ ಪಣೊಂದು ಆರ್ನ ಸುಖ ನಮಕೇನೊಂದು ಜೀವನಡು ನಡತೋ ಒಂದಿಪ್ಪೋಡು.
ಈ ಸಂದರ್ಭ ಹೊಸಬೆಟ್ಟು ನ್ಯಾಷನಲ್ ಹೆಲ್ತ್ ಲೀಗ್ ಮತ್ತು ವೀರ ಹನುಮಾನ್ ಮಂದಿರದ ಅಧ್ಯಕ್ಷರಾದ ಶರತ್ ಎಲ್ ಕರ್ಕೇರ ಹಾಗೂ ಸರ್ವ ಸದಸ್ಯರು ಹಾಗೂ ಹೊಸಬೆಟ್ಟು ಮೊಘವೀರ ಸಂಘ ಮುಂಬೈ ಶಾಖೆ, ಹೊಸಬೆಟ್ಟು ಶ್ರೀ ಲಕ್ಷ್ಮೀ ವೆಂಕಟೇಶ ಪ್ರಾರ್ಥನಾ ಮಂದಿರ, ಹೊಸಬೆಟ್ಟು ಮೊಘವೀರ ವಿದ್ಯಾಸಂಘ, ಹೊಸಬೆಟ್ಟು ಮಹಿಳಾ ಸಮಾಜದ ಅಧ್ಯಕ್ಷರು ಮತ್ತು ಸದಸ್ಯರು, ಮಂದಿರದ ಪ್ರಧಾನ ಅರ್ಚಕರಾದ ಮೋಹನ್ ಚಂದ್ರ ಎಚ್ ಹಾಗೂ ನಿಶಾಲ್ ಪಿ ಸಾಲ್ಯಾನ್, ರಿಷಿತ್ ಡಿ ಕಾಂಚನ್, ಶ್ರೇಯಸ್ ಆರ್ ಶ್ರಿಯಾನ್, ಬವಿತ್ ಬಿ ಸಾಲ್ಯಾನ್, ನಮ್ರತ್ ಬಿ ಅಮೀನ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಗುಡ್ಡಮ್ಮಾಡಿ ಸೇನಾಪುರದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ವಾರ್ಷಿಕ ಉತ್ಸವ ಹಾಗೂ ಶ್ರೀ ದುರ್ಗಾ ಪರಮೇಶ್ವರಿ ಮೂಲಸ್ಥಾನದ ಮೆಟ್ಟಿಲು ಸೇವೆ ಲೋಕಾರ್ಪಣೆ ಕಾರ್ಯಕ್ರಮವು ಸಂಭ್ರಮದಿಂದ ನಡೆಯಿತು. ಬೆಳಿಗ್ಗೆ 8 ಗಂಟೆಯಿಂದ ಗುರುಗಣಪತಿ ಪೂಜೆ, ಪ್ರಾರ್ಥನೆ, ಪುಣ್ಯಾಹ, ಸ್ನಪನಾಧಿವಾಸ ಹೋಮ, ಕಲಶ ಪೂಜೆ. ಬೆಳಿಗ್ಗೆ 10 ಗಂಟೆಯಿಂದ ಶ್ರೀ ದುರ್ಗಾ ಪರಮೇಶ್ವರಿ ಮೂಲಸ್ಥಾನದ ಮೆಟ್ಟಿಲು ಲೋಕಾರ್ಪಣೆಯನ್ನು ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗುರುರಾಜ ಗಂಟಿಹೊಳೆ ಮತ್ತು ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟಿಸಿ ಶುಭ ಹಾರೈಸಿದರು. 11:30ಕ್ಕೆ ಶ್ರೀದೇವಿಯ ಮೂಲಸ್ಥಾನಕ್ಕೆ ಪೂರ್ಣಕುಂಭ ಸ್ವಾಗತದೊಂದಿಗೆ ವಿವಿಧ ಭಜನಾ ತಂಡಗಳು ವಾದ್ಯಗೋಷ್ಠಿ, ಚೆಂಡೆ ವಾದನದ ಮೂಲಕ ಭವ್ಯ ಮೆರವಣಿಗೆ ಸಾಗಿದ್ದು, ನಂತರ ಅಷ್ಟಾವಧಾನ ಸೇವೆ, ಮಂಗಳಾರತಿ, ಪ್ರಸಾದ ವಿತರಣೆ ಮತ್ತು ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ, ಪ್ರಸಾದ ವಿತರಣೆ, 12:30ಕ್ಕೆ ಅನ್ನ ಸಂತರ್ಪಣೆ ಹಾಗೂ ಸಂಜೆ 7 ಗಂಟೆಯಿಂದ ಶ್ರೀದೇವಿಯ ಸಾನ್ನಿಧ್ಯದಲ್ಲಿ ರಂಗಪೂಜೆ, ಪ್ರಸಾದ ವಿತರಣೆ ಸಂಪನ್ನಗೊಂಡಿತು. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಾಗೂ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ ಗುಡ್ಡಮ್ಮಾಡಿ ಸೇನಾಪುರ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಇಂದಿಲ್ಲಿ ಜರುಗ್ತಾ ಇದೆ. ಶ್ರೀ ವಿಷ್ಣುಮೂರ್ತಿ ಐತಾಳ್ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಸಾಂಗವಾಗಿ ಎಲ್ಲವೂ ನಡೀತಾ ಇದೆ. ಹಾಗೂ ಮೂಲಸ್ಥಾನಕ್ಕೆ ಹೋಗುವ ಮೆಟ್ಟಿಲನ್ನು ಬೈಂದೂರು ಶಾಸಕರಾದ ಗುರುರಾಜ್ ಗಂಟಿಹೊಳೆ ಅವರು ಬೆಳಗ್ಗೆ 9:30ಕ್ಕೆ ಉದ್ಘಾಟನೆಯನ್ನು ಮಾಡಿದ್ದಾರೆ. ನೂರಾರು ಜನರ ಸಮ್ಮುಖದಲ್ಲಿ ಉದ್ಘಾಟನೆಯನ್ನು ಮಾಡಿ ಶುಭ ಹಾರೈಸಿದರು. ಹಾಗೆಯೇ ಈಗ 12 ಗಂಟೆಗೆ ವೈಭವದ ಉತ್ಸವ ಮೂರ್ತಿಯ ಮೆರವಣಿಗೆಯು ಮೇಲೆ ಮೂಲಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಪುರಸ್ಕಾರಗಳು ಆಗಿ ಸಾವಿರಾರು ಜನ ಭಕ್ತ ಸಮ್ಮುಖದಲ್ಲಿ ವಿಧಿವಿಧಾನಗಳನ್ನು ಪೂರೈಸಿ ಇದೀಗ ವಾಪಸ್ಸು ಮೂಲಸ್ಥಾನದಿಂದ ದೇವಸ್ಥಾನಕ್ಕೆ ವಾಪಸ್ ನಮ್ಮ ಮೆರವಣಿಗೆ ಬರ್ತಾ ಇದೆ. ಬಹಳ ಒಂದು ವೈಭವದ ಮೆರವಣಿಗೆ ಹಾಗೂ ಎಲ್ಲ ಕಾರ್ಯಕ್ರಮಗಳ ತದನಂತರ ಈಗ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವು ಭಾಳ ವಿಜೃಂಭಣೆ ಹಾಗೂ ವೈಭವದಿಂದ ನಡೀಲಿಕ್ಕೆ ಇದೆ. ತಾವೆಲ್ಲ ಭಕ್ತಾದಿಪತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ತಾಯಿ ದುರ್ಗಾ ಪರಮೇಶ್ವರಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಸಂಜೆ 5 ಗಂಟೆಯಿಂದ ಇದು ಕ್ಷೇತ್ರದಲ್ಲಿ ರಂಗಪೂಜೆ ಹಾಗೂ ಬೇರೆ ಇತ್ಯಾದಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗ ಊಟದ ನಂತರದಲ್ಲಿ ಭಜನಾ ಕಾರ್ಯಕ್ರಮಗಳಿದೆ. ವಿವಿಧ ಭಜನಾ ತಂಡಗಳು ಇಲ್ಲಿ ಆಗಮಿಸಿ ಪುರುಷರು, ಸ್ತ್ರೀಯರು, ಬೇರೆ ಬೇರೆ ರೀತಿಯ ಅವರ ತಂಡಗಳು ಬಂದಿದ್ದಾರೆ. ಅವರೆಲ್ಲರೂ ಸಂಜೆ 7 ಗಂಟೆವರೆಗೆ ಭಜನೆ ಕಾರ್ಯಕ್ರಮ ತಮಗೆಲ್ಲ ನೀಡ್ತಾ ಇದ್ದಾರೆ. ಅದೆಲ್ಲವನ್ನು ಈ ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲ ಸದ್ಭಕ್ತರು ಭಾಗವಹಿಸಿ ತಾಯಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗಬೇಕಂತ ಈ ಮೂಲಕ ಕೇಳಿಕೊಳ್ತೇವೆ. ಈ ಸಂದರ್ಭದಲ್ಲಿ ಚಿತ್ತರಂಜನ್ ಹೆಗ್ಡೆ ಹರ್ಕೂರು, ಬಿ ಅರುಣ್ ಕುಮಾರ್ ಶೆಟ್ಟಿ, ರೋಹಿತ್ ಶೆಟ್ಟಿ, ಗುಡ್ಡಮ್ಮಾಡಿ ದೊಡ್ಮನೆ, ಅರ್ಚಕರಾದ ವಿಷ್ಣುಮೂರ್ತಿ ಐತಾಳ್, ಜಯರಾಜ್ ಹೆಗ್ಡೆ, ರಾಜಗೋಪಾಲ್ ಶೆಟ್ಟಿ, ಆಡಳಿತ ಮುಕ್ತೇಸರರು, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಗುಡ್ಡಮ್ಮಾಡಿ,
ಆಡಳಿತ ಮುಕ್ತೇಸರರು ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ ಗುಡ್ಡಮ್ಮಾಡಿ ಹಾಗೂ ಗುಡ್ಡಮ್ಮಾಡಿ ದೊಡ್ಡಮನೆ ಕುಟುಂಬಸ್ಥರು, ಸಾಲಾಡಿ ಮತ್ತು ಗುಡ್ಡಮ್ಮಾಡಿ ಕುಟುಂಬಸ್ಥರು, ಗ್ರಾಮಸ್ಥರು ಹಾಗೂ ಊರ ಪರವೂರ ಭಕ್ತವೃಂದ ಉಪಸ್ಥಿತರಿದ್ದರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು. ಬೈಂದೂರಿನ ಉಪ್ಪುಂದ ಗ್ರಾಮ ದೇವಳದ ಮುಖಮಂಟಪದಿಂದ ಮೊದಲ್ಗೊಂಡು ದೇವಿ ದುರ್ಗಾ ಪರಮೇಶ್ವರಿ ಸಾನ್ನಿಧ್ಯದಿಂದ 100 ಅಡಿ ಅಂತರದಲ್ಲಿ ಪುರಾಣ ಪ್ರಸಿದ್ಧ ಐತಿಹಾಸಿಕ ಹಿನ್ನೆಲೆಯುಳ್ಳ ಶ್ರೀ ಭದ್ರಕಾಳಿ ಮತ್ತು ಭೂತರಾಯ ಅಷ್ಟಬಂಧ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವು ಸಂಭ್ರಮದಿಂದ ನಡೆಯಿತು. ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿ ಹಾಗೂ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಕೃಪಾಶೀರ್ವಾದದೊಂದಿಗೆ ತಂತ್ರಿ ಶ್ರೀ ವೇದಮೂರ್ತಿ ನಟರಾಜ ಉಪಾಧ್ಯಾಯರು, ಪೆರಂಪಳ್ಳಿ ಪ್ರಧಾನ ತಂತ್ರಿಗಳು ಹಾಗೂ ವೇದಮೂರ್ತಿ ಶ್ರೀ ರಾಮಚಂದ್ರ ಭಟ್ ವೆಂಕಟಾಪುರ ಶಿರಾಲಿ ಹಾಗೂ ಅರ್ಚಕ ವೃಂದದವರು ಇವರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಸಾನ್ನಿಧ್ಯದಲ್ಲಿ ಸಂಪನ್ನಗೊಂಡಿತು. ಮೇ 14ರಂದು ಸಾನ್ನಿಧ್ಯದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಸಂಪನ್ನಗೊಂಡಿತು. ಮೇ 15ರಂದು ಬೆಳಿಗ್ಗೆ 8:30ರಿಂದ ಗಣಯಾಗ, ಶ್ರೀ ನಾಗದೇವರಿಗೆ ನವಕುಂಭಾಭಿಷೇಕ, ಸರ್ಪಮೂಲ ಮಂತ್ರ ಹವನ, ಪ್ರಸನ್ನ ಪೂಜೆ, ಮಹಾಪೂಜೆ, ಅನ್ನ ಸಂತರ್ಪಣೆ ಹಾಗೂ ಸಾಯಂಕಾಲ 6 ಗಂಟೆಯಿಂದ ಶಕ್ತಿ ದಂಡಕ ಪೂಜೆ, ಕಲಾತತ್ವ ಯಾಗ, ಭದ್ರಕಾಳಿ ಕುರುದಿ ತರ್ಪಣ, ಭದ್ರಕಾಳಿ ಹವನ, ಭೂತಾರಾಯನಿಗೆ ಭೂತ ಮಾರಾಣ ಬಲಿ, ಅನ್ನ ಸಂತರ್ಪಣೆಯು ಸಾನ್ನಿಧ್ಯದಲ್ಲಿ ಸಂಪನ್ನಗೊಂಡಿತು. ಮೇ 16ರ ಬೆಳಿಗ್ಗೆ 7:30ರಿಂದ ಗಣಯಾಗ, ಪ್ರತಿಷ್ಠಾಧಿವಾಸ, ಕಲಾತತ್ವಯಾಗ, ಮೂಲ ನಕ್ಷತ್ರ 9:20ರ ಮಿಥುನ ಲಗ್ನ ಸುಮುಹೂರ್ತದಲ್ಲಿ ದೇವರಿಗೆ ಜೀವ ಕುಂಭಾಭಿಷೇಕ, ನೇತ್ರ ವಿಲನ, 108 ಪ್ರತಿಷ್ಠಾ ಕಲಶಾಭಿಷೇಕ, ಪ್ರತಿಜ್ಞಾ ವಿಧಿ, ದೇವರ ದರ್ಶನ, ಪ್ರಸನ್ನ ಪೂಜೆ, ಮಹಾ ಅನ್ನ ಸಂತರ್ಪಣೆ ಇತ್ಯಾದಿ ಧಾರ್ಮಿಕ ವಿಧಿವಿಧಾನಗಳು ಸಂಪನ್ನಗೊಂಡಿತು. ದೇವಸ್ಥಾನದ ಸುತ್ತಲೂ ಹೂವಿನ ಅಲಂಕಾರ, ದೀಪಾಲಂಕಾರ ಎಲ್ಲೆಂದರಲ್ಲಿ ಕಂಗೊಳಿಸುತ್ತಿತ್ತು. ಈ ಸಂದರ್ಭ ಅಧ್ಯಕ್ಷರು, ಕಾರ್ಯದರ್ಶಿ, ಸರ್ವ ಸದಸ್ಯರು, ಅಷ್ಟಬಂಧ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿ, ಶ್ರೀ ಭದ್ರಕಾಳಿ ಹಾಗೂ ಭೂತರಾಯ ದೇವಸ್ಥಾನ ಭಟ್ರಹಿತ್ತು ಉಪ್ಪುಂದ ಮತ್ತು ಅಧ್ಯಕ್ಷರು, ಕಾರ್ಯದರ್ಶಿ, ಸರ್ವ ಸದಸ್ಯರು, ಭದ್ರಕಾಳಿ ಹಾಗೂ ಭೂತರಾಯ ದೇವಸ್ಥಾನ ಟ್ರಸ್ಟ್ ಭಟ್ರಹಿತ್ಲು ಉಪ್ಪುಂದ ಉಪಸ್ಥಿತರಿದ್ದರು. ಶ್ರೀ ಭದ್ರಕಾಳಿ ಭೂತರಾಯ ದೇವಸ್ಥಾನ ಉಪ್ಪುಂದ ಇದರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಳೆದ 3 ದಿನಗಳಿಂದ ನಡೆದು ಹಲವು ಧಾರ್ಮಿಕ ಕಾರ್ಯಕ್ರಮಗಳು, ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಇವತ್ತಿಗೆ ಮುಕ್ತಾಯಗೊಂಡಿರುತ್ತದೆ. ಈ 3 ದಿನಗಳ ಕಾಲ ಸಾವಿರಾರು ಭಕ್ತಾದಿಗಳು ಇಲ್ಲಿಗೆ ಆಗಮಿಸಿ ಶ್ರೀ ಭದ್ರಕಾಳಿ ಭೂತರಾಯ ದೇವರ ದರ್ಶನ ಪಡೆದು ಮಹಾ ಅನ್ನ ಸಂತರ್ಪಣೆಯು ನಡೆದಿರುತ್ತದೆ. ಬಹುಶಃ ಈ ದೇವಸ್ಥಾನ ಬಹಳ ಇತಿಹಾಸವುಳ್ಳ ದೇವಸ್ಥಾನವಾಗಿರುತ್ತದೆ, ಬಹಳ ಶಕ್ತಿಶಾಲಿಯಾದ ದೇವಸ್ಥಾನ. ಮುಂದಿನ ದಿನಗಳಲ್ಲಿ ಈ ಊರ ಹಾಗೂ ಪರ ಊರ ಭಕ್ತಾದಿಗಳು ಇಲ್ಲಿಗೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಭದ್ರಾ ಮಹಾಕಾಳಿ ಮತ್ತು ಭೂತರಾಯ ಉಪ್ಪುಂದ ಇದರ 3ನೇ ದಿನದ ಅಷ್ಟಬಂಧನ ಕಾರ್ಯಕ್ರಮ. 3 ದಿನದಲ್ಲೂ ಕೂಡ ತುಂಬ 3,000ರಷ್ಟು ಜನ ಊಟೋಪಚಾರ, ಹಾಗೆ 15 ಮತ್ತು 16 ನಮ್ಮ ಭಜನಾ ಮಹಿಳಾ ತಂಡ ಹಾಗೂ ಉಪ್ಪುಂದ ದುರ್ಗಾಪರಮೇಶ್ವರಿ ಭಜನಾ ತಂಡ ಭಾಗವಹಿಸಿ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಈ ದೇವಸ್ಥಾನ ಭದ್ರಕಾಳಿ ಮತ್ತು ಭೂತರಾಯ ದೇವಸ್ಥಾನ 300 ವರ್ಷದ ಇತಿಹಾಸವುಳ್ಳ ದೇವಸ್ಥಾನ. ಒಳ್ಳೆಯ ಬಲಿಷ್ಠವಾದ ಭದ್ರಾ ಮಹಾಕಾಳಿ ಮತ್ತು ನಮಗೆ ದೇವರ ಆ ಭದ್ರಾ ಮಹಾಕಾಳಿಯ ಅನುಗ್ರಹದಿಂದ ಇವತ್ತು ಎಲ್ಲ ಮಹಿಳಾ ಸಂಘಟನೆಯವರು ನಮ್ಮೊಂದಿಗೆ 3 ದಿನ ಇದ್ದು ಕೂಡ ಊಟ ಉಪಚಾರ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಯಶಸ್ವಿಯಾಗಿ ದುಡಿದಿದ್ದಾರೆ. ಅವರಿಗೆ ನಾನು ಈ ಒಂದು ವಿಷಯದಲ್ಲಿ ಕೃತಜ್ಞತೆ ಹೇಳ್ತೇನೆ. ಅದೇ ರೀತಿ ಎಲ್ಲ ಯುವಕ ತಂಡದವರು ಕೂಡ ಪ್ರತಿ ಮೂಲೆಯಿಂದ ಬಂದು ಕೂಡ ಅವರು ಕೂಡ ಎಲ್ಲ ಸಹಕಾರ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆ ಹೇಳ್ತೇನೆ. ಮುಂದೆ ಕೂಡ ಈ ಒಂದು ದೇವಸ್ಥಾನಕ್ಕೆ ಎಲ್ಲರ ಸಹಕಾರ ಇರಲಿ ಅನ್ನುವಂಥ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಉಪ್ಪುಂದ ಗ್ರಾಮದ ಭದ್ರಕಾಳಿ ಮತ್ತು ಭೂತರಾಯ ದೇವಸ್ಥಾನದ ಅಷ್ಟಬಂಧ ಮತ್ತು ಬ್ರಹ್ಮಕಲಶೋತ್ಸವವು ಅದ್ಧೂರಿಯಾಗಿ ನಡೆದು ಹೋಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ
ಸಂಘದ ಸಮಿತಿಯವರು ಹಾಗೆ ಸಾರ್ವಜನಿಕರು ಇದರಲ್ಲಿ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಹಾಗೂ ಎಲ್ಲ ರೀತಿಯ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಎಲ್ಲ ರೀತಿಯ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಕೂಡ ನಡೆದಿದೆ. ಎಲ್ಲರಿಗೂ ಕೂಡ ನಾವು ದೇವಸ್ಥಾನ ಸಮಿತಿ ಪರವಾಗಿ ಹಾಗೆ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಶ್ರೀ ಭದ್ರಕಾಳಿ ಭೂತರಾಯ ದೇವಸ್ಥಾನ ಉಪ್ಪುಂದ ಭಟ್ರಿತ್ಲು ನದಿಕಂಠ ಇದರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ 14ರಿಂದ 16ರವರೆಗೆ ನಡೆದು ಈಗ ಮುಗಿದಿದೆ. ಮಧ್ಯಾಹ್ನ ಮತ್ತು ರಾತ್ರಿಯೂ ಕೂಡ ಅನ್ನ ಸಂತರ್ಪಣೆ ಇದ್ದು, ಜೊತೆಗೆ ಅರೆಹೊಳೆ ಪ್ರತಿಷ್ಠಾನ ಅವರಿಂದ ಮಂದರ್ತಿ ಮಹಾದೇವಿ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆದಿದೆ. ಸಾಕಷ್ಟು ಸಂಖ್ಯೆಯ ಭಕ್ತಾದಿಗಳು ಇದಕ್ಕೆ ಆಗಮಿಸಿ ವಿಜೃಂಭಣೆಯಿಂದ ಯಶಸ್ಸು ಕಂಡಿದೆ. ಸಹಕರಿಸಿದ ಎಲ್ಲ ಭಕ್ತಾದಿಗಳಿಗೂ ನಾನು ತುಂಬು ಹೃದಯದ ಧನ್ಯವಾದನ ತಿಳಿಸ್ತೇನೆ. ಓದಿನವರು ಕೂಡ ಪದವಿನ ಗ್ರಾಮಸ್ಥರು ಕೂಡ ಇನ್ನೂ ದೋಣಿ ಇತ್ಯಾದಿ ಆ ಕೆಲಸ ಮಾಡ್ತಕ್ಕಂಥ ಸಮಸ್ತ ಭಕ್ತವೃಂದಕ್ಕೆ ನಾವು ಕೇಳ್ಕೊಂಡಾವಾಗ ಆಯಿತು, ಇಂತಹ ಒಂದು ಬ್ರಹ್ಮಕಲಶಕ್ಕೆ ನಾವು ಎಲ್ಲ ಸಹಕಾರ ಕೊಡ್ತೇವೆ ಅಂದ್ಕೊಂಡು ಒಗ್ಗೂಡಿದು ಕುಟುಂಬದವರು ಕೂಡ ಎಲ್ಲ ಅಣ್ಣ ತಮ್ಮ ಎಲ್ಲ ಒಟ್ಟು ಕೂಡಿ ಬಂದರು. ಒಗ್ಗೂಡಿ ಗ್ರಾಮಸ್ಥನ ಸಹಕಾರ ತಗೊಂಡು ಇನ್ನು ಆಡಳಿತ ವರ್ಗ ಸಹಕಾರ ತಗೊಂಡು ಇಂತಹ ಒಂದು ಕಾರ್ಯಕ್ರಮ ವಿಶೇಷವಾಗಿ ಆಗಿತ್ತು. ಆ ಭದ್ರಕಾಳಿ ಭೂತರಾಯನ ಅನುಗ್ರಹದಿಂದಲೇ ಆಯಿತು ಅಂತೇಳಿ ಅರ್ಥ. ಅದೇ ರೀತಿಯಾಗಿ ಈ ಅಂತಹ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತಹ ಸಮಸ್ತ ಭಕ್ತರಿಂದ ಕುಟುಂಬ, ಆಡಳಿತ ವರ್ಗ, ಅರ್ಚಕ ವರ್ಗ, ಆ ಒಂದು ಕುಟುಂಬ ವರ್ಗಕ್ಕೆಲ್ಲ ಆ ಭಗವತಿಯ ಪರಿಪೂರ್ಣ ಅನುಗ್ರಹ ಆಶೀರ್ವದಿದ್ದು ನಡೆಸ್ಕೊಳ್ಳಿ. ಇವತ್ತು ವಿಶೇಷವಾಗಿ ಅನ್ನದಾನ ಎಲ್ಲ ವಿಶೇಷವಾಗಿ ನಡೆದಿತ್ತು. ಮೊನ್ನೆ ದಿವಸ ಮಳೆ ಬಂತು ಅಂದ್ಕೊಂಡು ಸೂಚನೆ ಆಯಿತು, ನೋಡೋದು ಪುಷ್ಪವೃಷ್ಟಿ. ಇವತ್ತು ಕೂಡ ಈ ಒಂದು ಬ್ರಹ್ಮ ಕಲಶೋತ್ಸವದ ಸಂದರ್ಭದಲ್ಲಿ 2 ಮಳೆ ಹನಿ ಬಂತು, ಆಮೇಲೆ ಮಳೆ ಇಲ್ಲ. ಹಾಗಾಗಿ ಆ ಭಗವತಿ ಮೂಲಾ ನಕ್ಷತ್ರ ದಿವಸ ಶುಕ್ರವಾರ ದಿವಸ ತನ್ನ ಮಕ್ಕಳ ಕೈಯಿಂದ ಸೇವೆ ಮಾಡಿಸ್ಕೊಂಡಿದ್ದಾಳೆ ಅಂದರೆ ಮುಂದೆ ಒಳ್ಳೆಯದಿದೆ ಅಂತೇಳಿ ಅರ್ಥ. ಒಳ್ಳೆಯದಾಗುವುದಾದರೆ ಮುಂದೆ ಒಳ್ಳೆಯ ಕೆಲಸವನ್ನು ಮಾಡಿಸ್ಕೊಳ್ತಾನೆ. ಹಾಗಾಗಿ ಇವತ್ತು ಅಂತಹ ಕಾರ್ಯಕ್ರಮ ಆಗಿದೆ. ಆ ಭಗವತಿ ಇಚ್ಛೆ ನೆರವೇರಿದೆ. ಈ ಒಂದು ಸಹಕಾರ ಕೊಟ್ಟನ್ನೆಲ್ಲ ಭಕ್ತಾಭಿಮಾನಿಗಳಿಗೂ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ, ಮಾಧ್ಯಮ ವರ್ಗ ಎಲ್ಲದೂ ಕೂಡ ಭಗವತಿಯ ಪರಿಪೂರ್ಣ ಅನುಗ್ರಹ ಅಂತೇಳಿ 2 ಮಾತನ್ನು ಭಗವತಿಯ ಚರಣಾರವಿಂದದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಜೆಪಿ ಬಡಾಕೆರೆ, V4 ನ್ಯೂಸ್, ಬೈಂದೂರು. ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿ ಜಗದೀಪ್ ದೇವ್ಡಾ ಅವರು ಇಡೀ ಸೇನೆ ಮತ್ತು ಎಲ್ಲರೂ ಪ್ರಧಾನಿ ಮೋದಿಯವರ ಪದತಲದಲ್ಲಿದ್ದಾರೆ ಎಂದು ಹೇಳಿ ಮಂತ್ರಿ ವಿಜಯ್ ಶಾ ಮಾತು ಮಂಕು ಮಾಡಿದ್ದಾರೆ. ಮಧ್ಯಪ್ರದೇಶದ ಮಂತ್ರಿ ವಿಜಯ್ ಶಾ ಅವರು ಕರ್ನಲ್ ಸೋಫಿಯಾ ಕುರೇಶಿ ಅವರನ್ನು ಭಯೋತ್ಪಾದಕರ ಸೋದರಿ ಎಂದು ಹೇಳಿ ವಿವಾದ ಮಾಡಿದ್ದ ಮಂತ್ರಿ ವಿಜಯ್ ಶಾ ವಿವಾದವನ್ನು ಶುಕ್ರವಾರ ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿ ಜಗದೀಶ್ ದೇವ್ಡಾ ತನ್ನ ಹೇಳಿಕೆಯಿಂದ ಉಲ್ಟಾ ಮಾಡಿದ್ದಾರೆ. ವಿಜಯ್ ಶಾ ಅವರು ಮೋದಿಯವರನ್ನು ಹೊಗಳುವ ಬರದಲ್ಲಿ ಕರ್ನಲ್ ಸೋಫಿಯಾ ಬಗೆಗೆ ತಪ್ಪು ನುಡಿದಿದ್ರು. ಜಗದೀಶ್ ದೇವ್ಡಾರು ಪಕ್ಕ ಆರ್ಎಸ್ಸಿಗರು, ಪ್ರಧಾನಿಯವರ ಬಗೆಗೆ ತೃಪ್ತರಾಗಿಲ್ಲ ಎನ್ನುವುದನ್ನು ತಮ್ಮ ಮಾತಿನಲ್ಲಿ ಮತ್ತೆ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿಯವರು ಉಗ್ರಗಾಮಿಗಳ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿ ಉರಿಯುತ್ತಿದ್ದ ದೇಶದ ಮನಸ್ಸುಗಳನ್ನು ತಣಿಸಿದ್ದಾರೆ. ಅವರಿಗೆ ಧನ್ಯವಾದ ಸಲ್ಲಿಸುವುದು ನಮ್ಮ ಕರ್ತವ್ಯ. ಆದರೆ ಇಡೀ ಸೇನೆ ಭಾರತೀಯರೆಲ್ಲರೂ ಪ್ರಧಾನಿಯವರ ಪದತಲದಲ್ಲಿದ್ದಾರೆ ಎನ್ನುವಂತೆ ಸುದ್ದಿಗಳು ಬರುತ್ತಿರುವುದು ಸಮಂಜಸವಲ್ಲ ಎಂದು ಅವರು ಹೇಳಿದರು. ಇದನ್ನು ಹೊಸ ವಿವಾದ ಎನ್ನಲಾಗಿದೆ. ತಲ್ಬುಲ್ ನಾವೆ ಯಾನ ಯೋಜನೆ ವಿಷಯದಲ್ಲಿ ಹಾಲಿ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಮತ್ತು ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಅವರ ನಡುವೆ ಮಾತಿನ ಕಿಡಿ ಹೊತ್ತಿಕೊಂಡಿದೆ. ಮಾಜಿ ಮುಖ್ಯಮಂತ್ರಿಯದು ಕಳಪೆ ಪ್ರಚಾರದ ರಾಜಕೀಯ ಎಂದು ಓಮರ್ ಅಬ್ದುಲ್ಲಾ ಹೇಳಿದ್ದಾರೆ. ಯುದ್ಧದ ನಡುವೆ ತಲ್ಬುಲ್ ನಾವೆ ಯಾನ ಯೋಜನೆಯನ್ನು ಮರು ಓಡಿಸುವಂತೆ ಮೆಹಬೂಬಾ ಅವರು ಒತ್ತಾಯ ಮಾಡಿದ್ದಾರೆ. ಈ ತಲ್ಬುಲ್ ನೇವಿಗೇಷನ್ ಪ್ರಾಜೆಕ್ಟ್ ಏನು? ಜಮ್ಮು ಮತ್ತು ಕಾಶ್ಮೀರದ ಬಂಡಿಪೋರಾ ಜಿಲ್ಲೆಯ ಉಲಾರ್ ಸರೋವರಕ್ಕೆ ಜೀಲಂ ನದಿಯ ನೀರು ಹರಿಸಿ ದೋಣಿ, ನಾವೆ ಪ್ರಯಾಣ ಮತ್ತು ಪ್ರವಾಸೋದ್ಯಮ ವೃದ್ಧಿಸುವ ಯೋಜನೆಯಿದು. 1987ರಲ್ಲಿ ಇದನ್ನು ಆರಂಭಿಸಲಾಗಿತ್ತು. ಇದು ಸಿಂಧೂ ನದಿ ನೀರಿನ ಹಂಚಿಕೆ ಒಪ್ಪಂದಕ್ಕೆ ಬಾಧಕ ಎಂದು ಪಾಕಿಸ್ತಾನವು ಆಕ್ಷೇಪಿಸಿದ ಕಾರಣ 2007ರಿಂದ ಆ ಯೋಜನೆಯನ್ನು ನಿಲ್ಲಿಸಲಾಗಿತ್ತು. ಅದನ್ನು ಮತ್ತೆ ಆರಂಭಿಸಿ ಎಂದು ಮೆಹಬೂಬಾ ಮುಫ್ತಿಯವರು ಈಗ ಒತ್ತಾಯಿಸಿದರು. ಇದು ಸಕಾಲವಲ್ಲ, ಇದು ನಿಮ್ಮ ಪ್ರಚಾರದ ಗಿಮಿಕ್ ಎಂದು ಓಮರ್ ಅಬ್ದುಲ್ಲಾ ಖಂಡಿಸಿದ್ದಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಕಾರ್ಯಕಾರಿಣಿ ಸಭೆಯು ಮೇ 17ರಂದು ಪುತ್ತೂರು ಎಪಿಎಂಸಿ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ತಿಳಿಸಿದ್ದಾರೆ.
ಈ ಕಾರ್ಯಕಾರಿಣಿಯು ಕಾಂಗ್ರೆಸ್ ಪಕ್ಷದಲ್ಲೇ ಪುತ್ತೂರಿನಲ್ಲಿ ಪ್ರಥಮ ಪ್ರಯೋಗವಾಗಿ ಮೂಡಿಬರಲಿದೆ. ಸಮಾವೇಶಕ್ಕೆ ಈಗಾಗಲೇ ಎಲ್ಲ ರೀತಿಯಲ್ಲಿ ಸಿದ್ಧತೆ ನಡೆಸಲಾಗಿದೆ. ಕಾರ್ಯಾಗಾರವು 4 ವಿಭಾಗದಲ್ಲಿ ನಡೆಯಲಿದೆ. ಬೆಳಿಗ್ಗೆ 10 ಗಂಟೆಗೆ ವಲಯ ಮತ್ತು ಬೂತ್ ಅಧ್ಯಕ್ಷರುಗಳಿಗೆ, 12 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಸರ್ಕಾರದ ಹಂತದಲ್ಲಿ ನಾಮನಿರ್ದೇಶಿತ ಮತ್ತು ನೇಮಕಗೊಂಡ ಸದಸ್ಯರಿಗೆ, 3 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಪಕ್ಷದ ಪ್ರಮುಖ ನಾಯಕರಿಗೆ ಕಾರ್ಯಾಗಾರ ನಡೆಯಲಿದೆ. ಸಂಜೆ 5 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಕುಟುಂಬ ಸಮ್ಮಿಲನ ನಡೆಯಲಿದೆ. ಪಕ್ಷದ ಎಲ್ಲಾ ಕಾರ್ಯಕರ್ತರು ಅವರ ಮನೆ ಮಂದಿಯೊಂದಿಗೆ ಭಾಗವಹಿಸಲಿದ್ದಾರೆ. ಈ ಸಮಯದಲ್ಲಿ ಸುಮಾರು 1.5 ಗಂಟೆ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಹಾಡನ್ನು ಹಾಡಲಿದ್ದಾರೆ ಎಂದವರು ಹೇಳಿದರು. ಬೆಳಿಗ್ಗೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು, ಕಾಂಗ್ರೆಸ್ ಪಕ್ಷದ ವರ್ಕಿಂಗ್ ಪ್ರೆಸಿಡೆಂಟ್ ಕೆಸಿ ಚಂದ್ರಶೇಖರ್, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್, ಮಂಜುನಾಥ್ ಭಂಡಾರಿ, ಹರೀಶ್ ಕುಮಾರ್, ಐವನ್ ಡಿಸೋಜಾ, ಮಾಜಿ ಮಂತ್ರಿಗಳಾದ ರಮಾನಾಥ ರೈ, ಅಭಯಚಂದ್ರ ಜೈನ್ ಸಹಿತ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಿರುವ ಪ್ರತಿನಿಧಿಗಳು, ವಿಧಾನಸಭಾ ಕ್ಷೇತ್ರದ ಪ್ರಮುಖರು, ಬ್ಲಾಕ್ ಅಧ್ಯಕ್ಷರುಗಳು, ಕಾರ್ಯಕಾರಿಣಿಗಳು ಭಾಗವಹಿಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ಇದೇ ಬರುವ 17/5/2025 ಶನಿವಾರದಂದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಕಾರ್ಯಕಾರಿಣಿ ಸಭೆ ಪುತ್ತೂರಿನ ಎಪಿಎಂಸಿ ಸಭಾಭವನದಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ತಯಾರಿಗಳು ನಡೀತಿದೆ. ದೊಡ್ಡ ಮಟ್ಟದ ಪೆಂಡಲು, ಊಟದ ವ್ಯವಸ್ಥೆ, ವ್ಯವಸ್ಥಿತವಾದ ಆಸನದ ವ್ಯವಸ್ಥೆ, ಎಲ್ಲ ರೀತಿಯ ವ್ಯವಸ್ಥೆಗಳು ನಡೀತಾ ಇದೆ. ಪ್ರತಿಯೊಂದು ಕಾರ್ಯಾಗಾರದಲ್ಲಿ ಕೂಡ ನಾವು ಅದನ್ನು 4 ರೀತಿಯ ಕಾರ್ಯಕ್ರಮವನ್ನಾಗಿ ವಿಂಗಡಣೆ ಮಾಡಿದ್ದೇವೆ. ಬೆಳಿಗ್ಗೆ 10 ಗಂಟೆಗೆ ನಮ್ಮ ವಲಯ ಅಧ್ಯಕ್ಷರು ಮತ್ತು ಬೂತ್ ಅಧ್ಯಕ್ಷರುಗಳಿಗೆ ಕಾರ್ಯಾಗಾರ ಅಂದರೆ ಟ್ರೈನಿಂಗ್ ಅನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ. 12 ಗಂಟೆಯಿಂದ 2 ಗಂಟೆವರೆಗೆ ಯಾರು ನಾಮಿನೇಟೆಡ್ ಸದಸ್ಯರಿದ್ದಾರೆ, ಅಂದರೆ ದೇವಸ್ಥಾನದಲ್ಲಿ ಬೇರೆ ಬೇರೆ ಸಮಿತಿಗಳಲ್ಲಿ ನಾಮಿನೇಟೆಡ್ ಯಾರಾಗಿದ್ದಾರೆ ಸರ್ಕಾರದಿಂದ, ಅವರಿಗೆ ಟ್ರೈನಿಂಗ್ ಅನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ. ಮಧ್ಯಾಹ್ನ ಊಟದ ವ್ಯವಸ್ಥೆ, ಮಧ್ಯಾಹ್ನ ನಂತರ 3 ಗಂಟೆಯಿಂದ 4:30 ಗಂಟೆವರೆಗೆ ಫ್ರಂಟ್ ರನ್ನರ್ಸ್ ಅಂದರೆ ಪ್ರಮುಖ ಲೀಡರ್ಸ್ಗಳು ಏನಿದ್ದಾರೆ ಪಕ್ಷದ, ಅವರಿಗೆ ಟ್ರೈನಿಂಗ್ ಅನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ. 5 ಗಂಟೆಯಿಂದ 8:30-9 ಗಂಟೆ ರಾತ್ರಿವರೆಗೆ 2.5 ಗಂಟೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಕುಟುಂಬ ಸಮ್ಮಿಲನ ನಡೆಯಲಿಕ್ಕಿದೆ. ಇದರಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರು, ಅವರ ಮಕ್ಕಳು, ಅವರ ಮನೆಯವರು ಇದಕ್ಕೆ ಭಾಗವಹಿಸ್ತಾರೆ. ಆನಂತರ 1:30 ಗಂಟೆ ರಸಮಂಜರಿ ಕಾರ್ಯಕ್ರಮ ನಡೆಯುತ್ತದೆ. ಇದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಅವರ ಕುಟುಂಬಸ್ಥರು ಇದರಲ್ಲಿ ಹಾಡನ್ನು ಹಾಡುವಂತಹ ಕೆಲಸವನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಸಮ್ಮಿಲನ, ಕುಟುಂಬ ಸಮ್ಮಿಲನ ಇದರಲ್ಲಿ ನಡೆಯುತ್ತದೆ. ಈ ಕಾರ್ಯಕ್ರಮದಲ್ಲಿ ಏನು ಕಾರ್ಯಾಗಾರ ಅಂತ ನಾವು ಹೇಳ್ತೀವಿ, ಇದರ ಬಗ್ಗೆ ನಾನು ಇದರ ಬಗ್ಗೆ ವಿವರವನ್ನು ಕೊಡಲಿಕ್ಕೆ ಇಚ್ಛಿಸ್ತೇನೆ. ಇದರ ಬಗ್ಗೆ ನಮ್ಮ ವಲಯ ಅಧ್ಯಕ್ಷರಿಗೆ, ಬೂತ್ ಅಧ್ಯಕ್ಷರುಗಳಿಗೆ, ಕಾರ್ಯಕರ್ತರಿಗೆ, ಲೀಡರ್ಗಳಿಗೆ ಪಕ್ಷದ ಕೆಲಸಗಳನ್ನು ಯಾವ ರೀತಿ ಮಾಡಬೇಕು ತಳಮಟ್ಟದಲ್ಲಿ. ಇವತ್ತು ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು. ಸರ್ಕಾರದ ಬೇರೆ ಬೇರೆ ಯೋಜನೆಗಳು ಏನು ಈಗ ಬರ್ತಾ ಇದೆ, ಅದು ತಳಮಟ್ಟದಲ್ಲಿ ಬಡವರಿಗೆ ಮುಟ್ಟಬೇಕು. ಇವತ್ತು ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ತಮ್ಮ ಕೆಲಸಗಳನ್ನು ಮಾಡಿದರೆ, ನಾವು ನಮ್ಮ ಕಾರ್ಯಕರ್ತರಿಗೆ ತರಬೇತಿ ಕೊಡುವಂಥದ್ದು, ನೀವು ಪಕ್ಷಾತೀತವಾಗಿ ಕೆಲಸ ಮಾಡಿ, ನೀವು ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷ ಇನ್ನೊಂದರ ಬಗ್ಗೆ ನೀವು ತಲೆ ಕೆಡಿಸ್ಕೊಡ್ಬೇಡಿ. ಕಾಂಗ್ರೆಸ್ ಪಕ್ಷದವರ ಕೆಲಸವನ್ನು ಮಾಡಿ, ಬಿಜೆಪಿ ಪಕ್ಷದವರ ಕೆಲಸವನ್ನು ಮಾಡಿ, ಬೇರೆ ಯಾರಿದ್ದಾರೆ ಜನರಲ್ ಪಬ್ಲಿಕ್ ಎಲ್ಲರ ಕೆಲಸವನ್ನು ನೀವು ಮಾಡಬೇಕು. ಇವತ್ತು ಸರ್ಕಾರದಿಂದ ಬರುವಂತಹ ಗ್ಯಾರಂಟಿಗಳಿರಲಿ, ನಾವು ನಿವೇಶನ ಹಂಚಿಕೆ ಮಾಡಲಿಕ್ಕೆ ಸುಮಾರು 300 ಎಕರೆ ಜಾಗವನ್ನು ರಿಸರ್ವ್ ಮಾಡಿದ್ವಿ. ಪ್ರತಿಯೊಬ್ಬರಿಗೆ ನಿವೇಶನವನ್ನು ಕೊಡುವಂಥದ್ದು. ಯಾರಿಗೆ ಕರೆಂಟ್ ಇಲ್ಲ ಮನೆಯಲ್ಲಿ, ಇವತ್ತು ಕೂಡ ಸುಮಾರು 300-400 ಮನೆಗಳು ಇವತ್ತು ಕೂಡ ಕರೆಂಟ್ ಇಲ್ಲದೆ ಸೋಲಾರ್ ದೀಪದಲ್ಲಿ ಇರುವುದನ್ನು ನಾವು ಕಂಡಿದ್ದೇವೆ. ಅವರಿಗೆ ಕರೆಂಟ್ ಕೊಡಿಸುವಂತಹ ಕೆಲಸ. ಯಾರಿಗೆ ನೀರಿನ ನಲ್ಲಿಯ ಜೋಡಣೆ ಆಗಲಿಲ್ಲ, ಅವರಿಗೆ ನೀರಿನ ನಲ್ಲಿಯನ್ನು ಜೋಡಣೆ ಮಾಡುವಂತಹ ಕೆಲಸ.
ಮಕ್ಕಳಿಗೆ ಉದ್ಯೋಗದ ಬಗ್ಗೆ ಏನಾದರೂ ತೊಂದರೆಗಳಿದ್ರೆ ಅದಕ್ಕೆ ಸ್ಪಂದನೆ ಕೊಡುವಂತಹ ಕೆಲಸ. ಇವತ್ತು ಅಕ್ರಮ ಸಕ್ರಮ 94C 94CC ಪಡ್ಕೊಳ್ಳಿಕ್ಕೆ ವಂಚಿತರಾದ ಗ್ರಾಮಸ್ಥರು ಯಾರಿದ್ದಾರೆ, ಬಡವರು ಯಾರಿದ್ದಾರೆ, ಅವರಿಗೆ ಹೋಗಿ ನಮ್ಮ ಏನು ಇವತ್ತು 94C ಅಕ್ರಮ ಸಕ್ರಮ ಮಾಡಿಕೊಡ್ತೇವೆ ಇದರ ಬಗ್ಗೆ ಅರಿವನ್ನು ಮೂಡಿಸಿ ವಿಲೇಜ್ ಅಕೌಂಟೆಂಟ್ ಮುಖಾಂತರ ಅದನ್ನು ಮಾಡಲಿಕ್ಕೆ ಸಹಾಯ ಮಾಡುವಂತಹ ಕೆಲಸ, ಇದನ್ನೆಲ್ಲ ಅವರಿಗೆ ಟ್ರೈನಿಂಗ್ ಕೊಡುವಂತಹ ಕೆಲಸವನ್ನು ಮಾಡ್ತೀವಿ. ಈ ಮೂಲಕ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಕೂಡ ನಿವೇಶನ ಇಲ್ಲದೆ ಇರಬಾರ್ದು, ಯಾರು ಕೂಡ ಮನೆ ಇಲ್ಲದೆ ಇರಬಾರ್ದು, ಯಾರು ಕೂಡ ನೀರಿನ ಕನೆಕ್ಷನ್ ಇಲ್ಲದೆ ಇರಬಾರ್ದು, ಯಾರು ಕೂಡ ಕರೆಂಟ್ ಇಲ್ಲದೆ ಇರಬಾರ್ದು. ಇದು ನಮ್ಮ ಕನಸು. ಇದಕ್ಕೆ ಪೂರಕವಾಗಿ ಕೆಲಸ ಮಾಡುವಂತಹ ಕೆಲಸವನ್ನು ನಾವು ಮಾಡಲಿಕ್ಕೆ ಈ ಕಾರ್ಯಕ್ರಮ ಅಂದ್ರೆ ತರಬೇತಿ. ಈಗ ಪಕ್ಷದ ಕಾರ್ಯಕರ್ತರಿಗೆ ಏನಿದೆ ಅಂತ ಹೇಳಿದ್ರೆ, ನಾನು ಪಕ್ಷದ ಚುನಾವಣೆ ಸಮಯದಲ್ಲಿ ಹೋಗಿ ಚೀಟಿ ಕೊಡುವುದು, ಆನಂತರ ಬಾಕಿ ಪಕ್ಷದ ಕೆಲಸಗಳನ್ನು ಮಾಡೋದೇ ಹೊರತು ಜನರಿಗೆ ಯಾವ ರೀತಿ ಸ್ಪಂದನೆ ಕೊಡಬೇಕು ಅನ್ನೋ ಬಗ್ಗೆ ಮಾಹಿತಿಗಳಿಲ್ಲ. ಅವರ ವಾರ್ಡಿನಲ್ಲಿ, ಅವರ ಬೂತಿನಲ್ಲಿ ಯಾವುದೇ ಕಾಮಗಾರಿಗಳು ಬಹು ದಿನದಿಂದ ಪೆಂಡಿಂಗ್ ಉಳಿದರೆ ಅದನ್ನು ಕೂಡ ನಮ್ಮ ಗಮನಕ್ಕೆ ತಂದು ಅದಕ್ಕೆ ಪರಿಹಾರ ಕೊಡುವಂತಹ ಕೆಲಸವನ್ನು ಮಾಡುವಂಥದ್ದು. ಕಿಂಡಿ ಅಣೆಕಟ್ಟೆ ಇರಲಿ, ತಡೆಗೋಡೆ ಇರಲಿ, ರಸ್ತೆಗಳಿರಲಿ, ಒಟ್ಟು ಅವರ ಸ್ಪಂದನೆ ನಮ್ಮ ಸಾಮಾಜಿಕ ಜನರ ಒಟ್ಟಿಗೆ ಯಾವ ರೀತಿ ಅವನು ಆ ಬೂತ್ ಮಟ್ಟದಲ್ಲಿ ಸ್ಪಂದನೆ ಕೊಡಬೇಕು, ಇದರ ಬಗ್ಗೆ ಅವರಿಗೆ ಟ್ರೈನಿಂಗ್ ಕೊಡುವಂತಹ ಕೆಲಸವನ್ನು ಈ ಕಾರ್ಯಾಗಾರದಲ್ಲಿ ಮಾಡ್ತೇವೆ. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಭಾಷಣಗಳು ಇಲ್ಲ, ಯಾವುದೇ ರೀತಿಯ ಪ್ರಮುಖರು ಇದರಲ್ಲಿ ಭಾಷಣ ಮಾಡಲಿಕ್ಕೆ ಇಲ್ಲ. ಇದರಲ್ಲಿ ಇರುವಂತದ್ದು ಬರೀ ಕಾರ್ಯಕರ್ತರು ಮತ್ತು ಜನರ ಜೊತೆ ಯಾವ ರೀತಿ ಬೆರೀಬೇಕು, ಯಾವ ರೀತಿ ಸ್ಪಂದನೆ ಕೊಡಬೇಕು, ಆ ಮುಖಾಂತರ ನಮ್ಮ ಪಕ್ಷದ ಯೋಜನೆಗಳನ್ನು, ಶಾಸಕರ ಯೋಜನೆಗಳನ್ನು, ನಮ್ಮ ಕಲ್ಪನೆಗಳನ್ನು, ಒಬ್ಬ ಶಾಸಕನಾಗಿ ನಾನು ಪ್ರತಿಯೊಬ್ಬರ ಮನೆಗೆ ಭೇಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾರ್ಯಕರ್ತರನ್ನು ನಾವು ಒಳ್ಳೆ ರೀತಿಯಲ್ಲಿ ಬೆಳೆಸಿ ಅವರಿಗೆ ಟ್ರೈನಿಂಗ್ ಕೊಟ್ಟರೆ ಅವರು ಹೋಗಿ ಮನೆಯಲ್ಲಿ ಹೋಗಿ ಅವರಿಗೆ ಮಾತಾಡುವಂತಹ ಕೆಲಸ, ಅವರು ಕೂಡ ಎಜುಕೇಶನ್ ಇಂಪ್ರೂವ್ ಆಗ್ತದೆ, ಅಂದ್ರೆ ನಾಲೆಜ್ ಇಂಪ್ರೂವ್ ಆಗ್ತದೆ. ಆ ಮುಖಾಂತರ ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೆ ಈ ಕಾರ್ಯಾಗಾರವನ್ನು ನಾವು ಇಟ್ಟಿದ್ದೇವೆ. ಇದರಲ್ಲಿ ಬೇರೆ ಆಹ್ವಾನಿತರಿಗೆ ಮಾತ್ರ ಇದರಲ್ಲಿ ಒಳಗೆ ಬರಲಿಕ್ಕೆ ಅವಕಾಶ, ಬೇರೆ ಆಹ್ವಾನಿತರಲ್ಲದವರಿಗೆ ಎಲ್ಲಿ ಒಳಗೆ ಹೋಗ್ಲಿಕ್ಕಿಲ್ಲ. ಸಿಸ್ಟಮೆಟಿಕ್ ಆಗಿ ಅವರು ಯಾರೆಲ್ಲ ಇದ್ದಾರೆ, ನಾವು ಆಹ್ವಾನಿತರಿದ್ದಾರೆ ಅವರಿಗೆ ಮಾತ್ರ. ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಅವರು ಕುಟುಂಬ ಸಮೇತರವಾಗಿ ಬರಬೇಕು. ಆನಂತರ ಒಳ್ಳೆಯ ರೀತಿ ಅವರಿಗೆ ಗಿಫ್ಟ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಎಲ್ಲ ಕಾರ್ಯಕರ್ತರಿಗೂ ಸುಮಾರು 1400 ಜನರಿಗೆ, ಎಲ್ಲ ಕಾರ್ಯಕರ್ತರಿಗೂ ರಾತ್ರಿ ಊಟದ ವ್ಯವಸ್ಥೆ ಮತ್ತು ಗಿಫ್ಟಿನ ವ್ಯವಸ್ಥೆಯನ್ನು ಕೂಡ ಮಾಡಿ. ಪ್ರಮುಖರು ಈ ಕಾರ್ಯಕ್ರಮಕ್ಕೆ KC ಚಂದ್ರಶೇಖರ್ ಅವರು, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು, ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಗುಂಡೂರಾವ್ ಅವರು ಬರ್ತಾರೆ. UT ಖಾದರ್ ಅವರು ಬಂದು ಭೇಟಿ ಕೊಟ್ಟು ಹೋಗ್ತೇನಂತ ಹೇಳಿದ್ದಾರೆ. ಆನಂತರ ನಮ್ಮ ಮಂಜುನಾಥ್ ಭಂಡಾರಿ ಅವರು ಬರ್ತಾರೆ, ಹರೀಶ್ ಕುಮಾರ್ ಅವರು ಬರ್ತಾರೆ, MLC ಆದಂಥ ಐವನ್ ಡಿಸೋಜಾ ಅವರು ಬರ್ತಾರೆ, ಮಾಜಿ ಮಂತ್ರಿಗಳು ರಮನಾಥ್ ರೈ ಅವರು, ಮತ್ತೆ ಅಭಯ್ ಚಂದ್ರ ಜೈನ್ ಅವರು ಬರ್ತಾರೆ, ಲೋಬೋ ಅವರು ಬರ್ತಾರೆ. ಮತ್ತೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಚುನಾವಣೆಗೆ ನಿಂತಿರುವಂತಹ ಪ್ರತಿನಿಧಿಗಳು ಅವರು 10 ಗಂಟೆಗೆ ಉದ್ಘಾಟನೆಯನ್ನು ಮಾಡ್ತಾರೆ. ಆನಂತರ ಅದಕ್ಕೆ ಪರಿಣತರು ಬರ್ತಾರೆ, ಸುಧೀರ್ ಬರ್ತಾರೆ, ಮತ್ತೆ ಒಂದು ತಂಡನೇ ಬ್ಯಾಂಗ್ಳೂರಿಂದ ಬರ್ತಾರೆ. ಅವರು ಈ ಕಾರ್ಯಕಾರಿಣಿಯನ್ನು ನಡೆಸಿಕೊಡ್ತಾರೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮೀಡಿಯಾದವರು ಅದಕ್ಕೆ ಉಂಟು, ಉದ್ಘಾಟನಾ ಕಾರ್ಯಕ್ರಮಕ್ಕೆ ಉಂಟು. ಅದೇ ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಯಾವ ಸಂಜೆದಕ್ಕೆ ಇದೆ, ಸಂಜೆ ಒಂದು ಸಭಾ ಕಾರ್ಯಕ್ರಮ ಇದೆ, ಅದಕ್ಕೆಲ್ಲ ಪ್ರಮುಖರು ಬರ್ತಾರೆ. ನಮ್ಮ ಪ್ರಮುಖರಿಗೆ ಒಂದು 5 ನಿಮಿಷ ಮಾತಾಡಲಿಕ್ಕೆ ವ್ಯವಸ್ಥೆ ಇದೆ. ಅದು 5:30 6 ಗಂಟೆಗೆ ಅದನ್ನು ಮಾಡ್ತೇವೆ. ಇದು ಕಾನ್ಸೆಪ್ಟ್ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಹೊಸ ರೀತಿಯ ಒಂದು ಯೋಜನೆಗೆ ನಾವು ಕೈ ಹಾಕಿದ್ವಿ. ಯಾಕಂತ ಹೇಳಿದ್ರೆ ನಾನು ಕಂಡಿರುವಂಥದ್ದೇ, ನಾವು ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರು, ನಾವು ಎಷ್ಟು ಒಳ್ಳೆಯ ಯೋಜನೆಗಳನ್ನು ತಂದರು, ಅದು ತಳಮಟ್ಟಲಿಕ್ಕೆ ಮುಟ್ಲಿಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ನಮ್ಮ ಕಾರ್ಯಕರ್ತರಿಗೆ ಅನುಭವದ ಕೊರತೆ, ಅವರಿಗೆ ಟ್ರೈನಿಂಗಿನ ಕೊರತೆ, ಅವರಿಗೆ ಕಾರ್ಯಾಗಾರದ ಕೊರತೆ, ಅವರಿಗೆ ಮಾಹಿತಿಗಳು ಕಡಿಮೆ ಇರುವುದರಿಂದ ಯಾವ ರೀತಿ ಒಂದು ಅನುದಾನಗಳನ್ನು ತಗೊಳ್ತಾರೆ. ಈಗ ಶಾಸಕರಿಗೆ ಹಣ ಬರ್ತದೆ, ಗೊತ್ತಿದ್ದವನು ಅವನ ಏನು ವಾರ್ಡ್ ಇದೆ, ಬೂತ್ ಇದೆ, ಅದಕ್ಕೆ ಬೇಕಾದಷ್ಟು ಹಣ ತಗೊಂಡು ಹೋಗ್ತಾನೆ. ಪಾಪ ಒಬ್ಬರಿಗೆ ಗೊತ್ತಿಲ್ಲದ ಬೂತ್ ಅಧ್ಯಕ್ಷ ಇರಲಾದ್ರೆ ಅವರಿಗೆ ಹೇಗೆ ತಗೊಳ್ಬೇಕು ಅಂತ ಗೊತ್ತಿಲ್ಲ, ಅವ್ರು ಇನ್ನೊಬ್ಬರಿಗೆ ಡಿಪೆಂಡ್ ಆಗಿರ್ತಾರೆ. ಸೊ ಅದಕ್ಕಾಗಿ ಅವರಿಗೆ ವ್ಯವಸ್ಥಿತ ರೀತಿಯಲ್ಲಿ ಯಾವ ರೀತಿ ಸರ್ಕಾರದಿಂದ ಅನುದಾನಗಳು ಬರ್ತದೆ, ಯಾವ ರೀತಿ ಅವರು ನಮ್ಮ ಬೂತ್ಗೆ ತಗೊಂಡು ಹೋಗ್ಬೋದು, ತಳಮಟ್ಟಕ್ಕೆ ತಗೊಂಡು ಹೋಗ್ಬೋದು,
ನಾವು ತಳಮಟ್ಟದಲ್ಲಿ ಅವರ ಬೂತ್ ಮಟ್ಟದಲ್ಲಿ ಎಲ್ಲ ಕಷ್ಟಕ್ಕೆ ಸಾವು ನೋವುಗಳಿಗೆ ನಾವು ಸಂಬಂಧಿಸಿದ್ರೆ ಸಹಕಾರವಾಗಿ ಕೆಲಸ ಮಾಡಿದರೆ ಅವರ ಜೊತೆ ಸಹಾಯವಾಗಿ ನಿಂತರೆ ಜನ ನಮ್ಮನ್ನು ಸ್ವೀಕಾರ ಮಾಡ್ತಾರೆ. ಅನೀಶ್ V4 ನ್ಯೂಸ್ ಪುತ್ತೂರು. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.